ಆತ್ಮೀಯರೇ, ಮೊದಲನೆಯದಾಗಿ ಜ್ಞಾನದ ಸಂಕೇತ, ಶಕ್ತಿಯ ಸಂಕೇತ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅತ್ಯಂತ ಪ್ರಾಮುಖ್ಯವಾಗಿ ಬೇಕಾಗುವಂಥದ್ದು ಜ್ಞಾನ. ನಾವೆಲ್ಲರೂ ಕೂಡ ಲಕ್ಷ್ಮಿಯನ್ನು ಹೆಚ್ಚು ಆರಾಧಿಸ್ತೇವೆ, ಆದರೆ ಅತ್ಯಂತ ಪ್ರಾಮುಖ್ಯವಾಗಿ ಬೇಕಾಗುವಂಥದ್ದು ಜ್ಞಾನ, ಬುದ್ಧಿ. ಈ ಬುದ್ಧಿಯ ಅಧಿದೇವತೆ, ಜ್ಞಾನದ ಅಧಿದೇವತೆ ಸರಸ್ವತಿ ಶಾರದೆ. ಇವತ್ತು ಶಾರದಾ ತಾಯಿಯ ಪೂಜಾ ಆರಂಭ. ಇಡೀ ದೇಶಾದ್ಯಂತ ಸನಾತನ ಧರ್ಮಿಗಳು ಪುಸ್ತಕವನ್ನು ಇಟ್ಟು, ನಮ್ಮ ನಂಬಿಕೆಗಳನ್ನು ಇಟ್ಟು ಇವತ್ತು ಜ್ಞಾನದೇವತೆಯಾದಂಥ ಶಾರದಾ ದೇವಿಯ ಆಚರಣೆಯನ್ನು ಪ್ರಾರಂಭಿಸಿದ್ದಾರೆ. ಎಲ್ಲ ಬಂದಿರುವಂತಹ ಶ್ರದ್ಧೆಯ ಬಂಧು ಭಗಿನಿಯರಿಗೆ ಶಾರದಾ ದೇವಿಯ ಆಶೀರ್ವಾದ ಸದಾ ಇರಲಿ. ಶಾರದಾ ದೇವಿ ನಮ್ಮೆಲ್ಲರಲ್ಲಿಯೂ ಕೂಡ ಜ್ಞಾನವನ್ನು ವೃದ್ಧಿಸಲಿ ಅಂತ ಹೇಳುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ, ಶಾರದಾ ದೇವಿಯ ಪೂಜೆಯ ಅಥವಾ ಶಾರದಾ ದೇವಿಯ ವ್ರತದ ಶುಭಾಶಯಗಳನ್ನು ಇಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳಿಗೆ ಪ್ರಪ್ರಥಮವಾಗಿ ನಾನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮ ಈ ಸಮಾಲೋಚನಾ ಸಭೆಯ ಉದ್ದೇಶ ಇಷ್ಟೇ. ಸನಾತನ ಧರ್ಮದಲ್ಲಿ ತೊಡಗಿಸಿಕೊಂಡು ನಂಬಿಕೆ ಇಟ್ಟುಕೊಂಡಿರುವಂತಹ ಕೆಲವು ಭಕ್ತಾದಿಗಳು ಸೇರಿಕೊಂಡು ಧರ್ಮ ಸಂರಕ್ಷಣಾ ಯಾತ್ರೆ ಹೇಳುವಂತಹ ಕಲ್ಪನೆಯಡಿಯಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಸನ್ನಿಧಾನದಿಂದ ಧರ್ಮಸ್ಥಳದವರೆಗೆ ಧರ್ಮ ಸಂರಕ್ಷಣಾ ಯಾತ್ರೆ ಹೇಳುವಂತಹ ಒಂದು ರಥದ ಯಾತ್ರೆಯನ್ನು ಸಂಕಲ್ಪಿಸಿಕೊಂಡಿದ್ದಾರೆ. ಇದರ ಸಂಚಾಲಕರಾಗಿ ಅಪ್ಪಣ್ಣ ಹೆಗಡೆಯವರು ಮತ್ತು ನಮ್ಮೆಲ್ಲರ ನೆಚ್ಚಿನ ದನಿಗಳಾದಂತಹ ಶರತ್ ಕೃಷ್ಣ ಪಡವೆಟ್ನಾಯರು ವಹಿಸ್ತಾ ಇದ್ದಾರೆ. ಈ ಧರ್ಮ ಸಂರಕ್ಷಣಾ ಯಾತ್ರೆಯ ಉದ್ದೇಶ ಇಷ್ಟೇ. ನಮಗೆಲ್ಲರಿಗೂ ತಿಳಿದಂತೆ ಇಡೀ ನಮ್ಮ ಸನಾತನ ಭಾರತ ದೇಶವನ್ನು ಬಂಧಿಸುವಂತಹ ಸೂತ್ರ ಯಾವುದು ಅಂತ ಹೇಳಿದರೆ ಅದು ನಮ್ಮ ಧಾರ್ಮಿಕ ನಂಬಿಕೆಗಳು, ನಮ್ಮ ಧಾರ್ಮಿಕ ಆಚರಣೆಗಳು. ಶತಶತಮಾನಗಳಿಂದ, ಸಹಸ್ರಾರು ವರ್ಷಗಳಿಂದ ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಭಾಷೆಯ ಮೇಲೆ, ನಮ್ಮ ಮಣ್ಣಿನ ಮೇಲೆ ಎಷ್ಟೇ ದಾಳಿಗಳಾಗಿದ್ದರೂ ಕೂಡ ನಮ್ಮ ಸನಾತನ ಧರ್ಮದ ನಂಬಿಕೆಗಳು ಇಂದಿಗೂ ಅಜರಾಮರವಾಗಿ ಅಲಿಖಿತವಾಗಿ ಉಳಿದುಕೊಂಡಿದೆ ಅಂತ ಹೇಳಿದರೆ ಅದಕ್ಕೆ ಪ್ರಾಮುಖ್ಯವಾದ ಕಾರಣ ಏನು ಅಂತ ಹೇಳಿದರೆ ನಮ್ಮ ಸನಾತನ ಧರ್ಮೀಯರು ನಮ್ಮ ಆಚರಣೆಯ ಮೇಲೆ, ನಮ್ಮ ಧರ್ಮದ ಮೇಲೆ ಇಟ್ಟಿರುವಂತಹ ಅತ್ಯಂತ ದೊಡ್ಡ ಶ್ರದ್ಧೆ. ಈ ಶ್ರದ್ಧೆಯನ್ನು ನಮ್ಮ ಹಿರಿಯರು ಬೆಳೆಸಿಕೊಂಡು ಬಂದಿದ್ದಾರೆ. ನಮ್ಮ ಹಿರಿಯರು ನಮಗೆ ಬಳುವಳಿಯಾಗಿ ಆ ಶ್ರದ್ಧೆಗಳನ್ನು, ಆ ನಂಬಿಕೆಗಳನ್ನು ಇಟ್ಟುಕೊಟ್ಟು ನಮಗೆ ನೀಡಿದ್ದಾರೆ. ನಮಗೆ ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಆ ಧಾರ್ಮಿಕ ನಂಬಿಕೆಗಳನ್ನು ನಂಬುವುದರಿಂದ, ಆ ಆಚರಣೆಗಳನ್ನು ನೀನು ಆಚರಿಸುವುದರಿಂದ ನಿನ್ನ ಮನಸ್ಸಿಗೆ, ನಿನ್ನ ದೇಹಕ್ಕೆ, ನಿನ್ನ ದೇಶಕ್ಕೆ, ನಿನ್ನ ಪ್ರಕೃತಿಗೆ, ನಿನ್ನ ಜೊತೆ ಇರುವಂತಹ ಪ್ರಾಣಿ ಪಕ್ಷಿಗಳಿಗೆ, ಸಮಸ್ತ ಜಗತ್ತಿಗೆ ಶಾಂತಿ ಸಿಗುತ್ತದೆ ಹೇಳುವಂತಹ ಸೂತ್ರದೊಂದಿಗೆ ಹಿರಿಯರು ಆ ಧಾರ್ಮಿಕ ನಂಬಿಕೆಗಳನ್ನು ನಮಗೆ ವರ್ಗಾಯಿಸಿದ್ದಾರೆ. ಇದಕ್ಕೆ ಯಾವುದೇ ಲಿಖಿತವಾದಂತಹ ಶಾಸನಗಳಿಲ್ಲ. ಆದರೆ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ, ಭಕ್ತಿಯಿಂದ, ತ್ರಿಕರ್ಣಪೂರ್ವಕವಾಗಿ ನಮ್ಮ ಹಿರಿಯರು ಹೇಳಿದಂಥ ಆಚರಣೆಗಳನ್ನು ನಂಬಿಕೊಂಡು ಬಂದಿದ್ದೇವೆ, ಅವುಗಳನ್ನು ಆಚರಿಸಿದ್ದೇವೆ. ಆಚರಿಸಿದ್ದರಿಂದ ನಾವು ನಂಬಿದ್ದೇವೆ ಅಂತ ಹೇಳಿದರೆ ನಮ್ಮ ಈ ದೇಶದಲ್ಲಿ ಸುಖ, ಶಾಂತಿ, ನೆಮ್ಮದಿ ಉಳಿದಿದೆ ಹೇಳುವಂಥ ಅಚಲವಾದ ನಂಬಿಕೆಯನ್ನು ನಂಬಿಕೊಂಡು ಬಂದಿರುವಂತಹ ಸನಾತನ ಧರ್ಮೀಯರು ನಾವು. ಇದು ನಿಜವಾದ ಸನಾತನ ಧರ್ಮ. ಈ ನಿಟ್ಟಿನಲ್ಲಿ ಕೆಲವು ದಿನಗಳ ಬೆಳವಣಿಗೆಯನ್ನು ನಾವು ನೋಡ್ತಾ ಇರುವಾಗ ನಮ್ಮ ಧರ್ಮದ ಮೇಲೆ, ನಮ್ಮ ನಂಬಿಕೆಗಳ ಮೇಲೆ, ನಮ್ಮ ಆಚರಣೆಗಳ ಮೇಲೆ, ನಮ್ಮ ಕೆಲವು ಆಶಯಗಳ ಮೇಲೆ ವಿಶೇಷವಾದಂತಹ ದಾಳಿಗಳನ್ನು ಮಾಡಲಾಗ್ತಾ ಇದೆ. ಸನಾತನ ಧರ್ಮೀಯರ ಮಧ್ಯೆಯೇ ಕೂಡ ವಿಘಟನೆಗಳನ್ನು ಉಂಟು ಮಾಡುವಂತಹ ಒಂದು ವಿಶಿಷ್ಟ ಪ್ರಯತ್ನ ನಮ್ಮ ಸಮಾಜದಲ್ಲಿ ಕಂಡು ಬರ್ತಾ ಉಂಟು. ಮುಖ್ಯವಾಗಿ ಯುವ ಪೀಳಿಗೆ ಇವತ್ತು ಈ ಆಕರ್ಷಿತವಾದಂತಹ ಮಾತುಗಳಿಗೆ ಒಳಗಾಗಿ ನಮ್ಮ ಶ್ರದ್ಧೆಯ ಕೇಂದ್ರಗಳಿಗೆ, ನಮ್ಮ ನಂಬಿಕೆಗಳಿಗೆ, ನಮ್ಮ ಆಸ್ಥೆಗಳ ಮೇಲೆ ವಿಶೇಷವಾದಂತಹ ಒಂದು ಅಪನಂಬಿಕೆಯನ್ನು ಹೊಂದುವಂಥ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಂದು ನಮ್ಮ ಹಿರಿಯರು ಮಾಡಿದಂತಹ ದೊಡ್ಡ ಒಂದು ಕೊಡುಗೆ ಇದೆ. ಏನು ಅಂತ ಹೇಳಿದರೆ, ನಮ್ಮ ಧಾರ್ಮಿಕ ನಂಬಿಕೆಗಳನ್ನು, ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಸಂರಕ್ಷಿಸಿ ಅವುಗಳನ್ನು ಬಲಿಷ್ಠವಾಗಿ ನಮ್ಮ ಯುವ ಪೀಳಿಗೆಗೆ ಕೊಂಡು ಹೋಗುವಂತಹ ಗುರುತರವಾದಂತಹ ಜವಾಬ್ದಾರಿ ಸಮಾಜದಲ್ಲಿರುವಂತಹ ಸನಾತನ ಧರ್ಮೀಯರ ಮೇಲಿದೆ. ಆದ್ದರಿಂದಲೇ ನಮ್ಮ ಧರ್ಮವನ್ನು, ನಮ್ಮ ನಂಬಿಕೆಗಳನ್ನು, ನಮ್ಮ ಆಚಾರಗಳನ್ನು
ನಮ್ಮ ಮುಂದಿನ ಪೀಳಿಗೆಗೆ ಸಮರ್ಥವಾಗಿ ವರ್ಗಾಯಿಸಿ ಇದರಿಂದ ಸುಖ, ಶಾಂತಿ, ನೆಮ್ಮದಿ ಲಭಿಸ್ತದೆ ಹೇಳುವಂಥ ಏಕೈಕ ಉದ್ದೇಶದಿಂದ ಈ ಧರ್ಮ ಸಂರಕ್ಷಣಾ ಯಾತ್ರೆಯನ್ನು ನಾವು ಸಂಘಟಿಸಿದ್ದೇವೆ ಮಿತ್ರರೇ. ಇವತ್ತು ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಧರ್ಮದ, ಸನಾತನ ಧರ್ಮದ ನಂಬಿಕೆಗಳು, ನಮ್ಮ ಸನಾತನ ಧರ್ಮದ ಶುದ್ಧ ಕೇಂದ್ರಗಳು ಸಂರಕ್ಷಣೆಯಲ್ಲಿರಬೇಕು. ಅವುಗಳ ಮೇಲೆ ಬೇರೆ ಬೇರೆಯಾದಂತಹ ಮಾತಿನ ದಾಳಿಗಳು ಕಡಿಮೆ ಆಗಬೇಕು, ನಿಲ್ಲಬೇಕು. ಯಾವುದೋ ಕಾರಣಗಳನ್ನು ನೆಪವೊಡ್ಡಿ ಲಕ್ಷಾಂತರ ಕೋಟ್ಯಾಂತರ ಜನರ ಬದುಕನ್ನೇ ಬದಲಾಯಿಸಿರುವಂತಹ ಶ್ರೀಕ್ಷೇತ್ರ ಧರ್ಮಸ್ಥಳದಂತಹ ಯಾವುದೇ ಕ್ಷೇತ್ರಗಳ ಮೇಲೆ ನಾವು ನಂಬಿಕೆಯನ್ನು ಕಳೆದುಕೊಂಡು ನಮ್ಮ ಧರ್ಮದ ಏನು ನಿಜವಾದಂತಹ ಆಧಾರ ಇದೆ ಅದನ್ನು ನಾವು ಕಳ್ಕೊಳ್ಬಾರ್ದು ಹೇಳುವಂತಹ ದೃಷ್ಟಿಯಿಂದ ಧರ್ಮ ಸಂರಕ್ಷಣಾ ಯಾತ್ರೆಯನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಆತ್ಮೀಯರೇ, ಈ ಧರ್ಮ ಸಂರಕ್ಷಣಾ ಯಾತ್ರೆಯ ಉದ್ದೇಶ ಇಷ್ಟೇ, ಸನಾತನ ಧರ್ಮೀಯರನ್ನು ಧಾರ್ಮಿಕ ನಂಬಿಕೆಗಳು ಹೇಳುವಂತಹ ಒಂದು ಅತ್ಯಂತ ಸುಂದರವಾದಂತಹ ಏನು ದಾರದಿಂದ ಪೋಣಿಸಲಾಗಿದೆ ಆ ದಾರವನ್ನು ಮತ್ತಷ್ಟು ಗಟ್ಟಿಗೊಳಿಸಿ ಎಲ್ಲ ನಾವು ಧಾರ್ಮಿಕರ ಮುಂದಾಳುಗಳು, ಭಕ್ತರು ಎಲ್ಲರೂ ಕೂಡ ನಾವು ನಮ್ಮ ಶುದ್ಧ ಕೇಂದ್ರಗಳ ಮೇಲೆ ಅಚಲವಾದ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು ಹೇಳುವಂತಹ ದೃಷ್ಟಿಯಿಂದ ಈ ಸಭೆಯನ್ನು ನಾವು ಆಯೋಜಿಸಿದ್ದೇವೆ. ಶ್ರೀಯುತ ವಿಜಯರಾಘವ ಪಡವಟ್ನಾಯರು ಮತ್ತು ಅಪ್ಪಣ್ಣ ಹೆಗಡೆಯವರು, ಅದೇ ರೀತಿ ಗಿಳಿಯಾರ್ರವರು, ರಾಕೇಶ್ ಶೆಟ್ಟರು, ಹೀಗೆ ಎಲ್ಲ ಮುಂದಾಳುಗಳ ಒಂದು ಆಲೋಚನೆಯಲ್ಲಿ ರಥಯಾತ್ರೆ 28ನೇ ತಾರೀಕು ಕೊಲ್ಲೂರು ಮೂಕಾಂಬಿಕಾ ದೇವರ ಸನ್ನಿಧಾನದಿಂದ ಪೂಜೆಯನ್ನು ಮುಗಿಸಿಕೊಂಡು ವಾಹನಗಳ ಒಂದಿಗೆ ಅದೇ ದಿನ ರಾತ್ರಿ ಸಂಜೆಗೆ ಕದ್ರಿ ಮಂಜುನಾಥನ ಸನ್ನಿಧಾನಕ್ಕೆ ಬರುತ್ತದೆ. ಕದ್ರಿ ಮಂಜುನಾಥ ಸ್ವಾಮಿಯ ಸನ್ನಿಧಾನದಿಂದ ಬೆಳಿಗ್ಗೆ ಪೂಜೆಗೊಂಡಂತಹ ರಥ ಸರಿಯಾಗಿ ಇಲ್ಲಿಗೆ 1:30 ಗಂಟೆಗೆ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇದೆ. ಆ ಬಂದಂತಹ ರಥವನ್ನು ಬೆಳ್ತಂಗಡಿ ತಾಲೂಕಿನ ಭಕ್ತರಾದಂತಹ ಸದ್ಭಕ್ತರಾದಂತಹ ನಾವೆಲ್ಲರೂ ಕೂಡ ನಮ್ಮ ಮನೆಗೆ ಬಂದಿರುವ ಅತಿಥಿಯನ್ನು ಸ್ವಾಗತಿಸಿದಂತೆ ಸ್ವಾಗತಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ತಿಳ್ಕೊಳ್ತಾ ಆ ಸುಂದರ ಕಾರ್ಯಕ್ರಮವನ್ನು ಮತ್ತಷ್ಟು ಸುಂದರವಾಗಿಸುವ ದೃಷ್ಟಿಯಿಂದ ನಾವು ಆತಿಥ್ಯವನ್ನು ನೀಡಲಿಕ್ಕಿರುವುದರಿಂದ ನಾವು ಆ ಬಗ್ಗೆ ಸಮಾಲೋಚನಾ ಸಭೆಗೆ ಇದನ್ನು ಆಯೋಜಿಸಿದ್ದೇವೆ. ಆ ದೃಷ್ಟಿಯಿಂದ ಈ ಸಭೆಯ ಮೂಲ ಉದ್ದೇಶ ಬರುವ ರಥಯಾತ್ರೆಯನ್ನು ನಾವು ಸ್ವಾಗತಿಸಿ ಆ ಸುಂದರವಾದಂತಹ ರಥದೊಂದಿಗೆ ನಾವು ಶ್ರದ್ಧೆಯೊಂದಿದ್ದೇವೆ, ನಾವು ಧರ್ಮದೊಂದಿದ್ದೇವೆ, ನಾವು ಸತ್ಯದೊಂದಿದ್ದೇವೆ ಹೇಳುವಂತಹ ಮಾತಿನೊಂದಿಗೆ, ಮನಸ್ಸಿನ ಪ್ರಾರ್ಥನೆಯೊಂದಿಗೆ, ಅತ್ಯಂತ ಸುಂದರವಾಗಿ ಪಾದಯಾತ್ರೆಯೊಂದಿಗೆ ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಧರ್ಮಸ್ಥಳದೆಡೆಗೆ ಪಾದಯಾತ್ರೆಯನ್ನು ಮಾಡುವಂತಹ ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಆ ಕಾರ್ಯಕ್ರಮದ ಯಶಸ್ಸಿಗಾಗಿ ನಾವೊಂದು ಸಮಿತಿಯನ್ನು ಬೆಳ್ತಂಗಡಿ ತಾಲೂಕಿನ ಮಟ್ಟಿಗೆ ರಚಿಸುವಂತಹ ಒಂದು ಉದ್ದೇಶದಿಂದ ಈ ಸಭೆಯನ್ನು ನಾವು ಆಯೋಜಿಸಿದ್ದೇವೆ. ಈ ಸಭೆಗೆ ಆಗಮಿಸಿರುವಂತಹ ಎಲ್ಲ ಗೌರವಾನ್ವಿತರನ್ನು ಸ್ವಾಗತಿಸಲಿದ್ದಾರೆ ಶರತ್ ಕೃಷ್ಣ ಪಡವೆಟ್ನಾಯವರು. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಧರ್ಮ ಸಂರಕ್ಷಣಾ ಯಾತ್ರೆಯ ಹಿನ್ನೆಲೆಯಲ್ಲಿ ಇವತ್ತು ನಡೀತಾ ಇರುವಂತಹ ಸಮಾಲೋಚನಾ ಸಭೆಯ ಉದ್ದೇಶ ಏನು ಎಂಬುದನ್ನು ಬಹಳ ವಿವರವಾಗಿ ಮಾನ್ಯ ಶ್ರೀ ಧನಂಜಯ ರಾಯರು ತಮಗೆಲ್ಲರಿಗೂ ವಿವರಿಸಿದ್ದಾರೆ. ಈ ಹಿಂದೆ ಇದೇ ಜಾಗದಲ್ಲಿ ನಡೆದಂತಹ ಪೂರ್ವಭಾವಿ ಸಭೆಗೆ ಬಹುತೇಕರು ಬಂದಿದ್ದೀರಿ. ವಿಶೇಷವಾಗಿ ಇವತ್ತು ನಮ್ಮ ಧರ್ಮಕ್ಕೆ, ನಮ್ಮ ಧರ್ಮಕ್ಷೇತ್ರಗಳಿಗೆ ಸಂಕಷ್ಟ ಬಂದಾಗ ನಾವೆಲ್ಲ ಪ್ರಜ್ಞಾವಂತರು, ಸಾತ್ವಿಕ ಚಿಂತನೆ ಉಳ್ಳವರು ಎದ್ದಾಗ ಮಾತ್ರ ನಮ್ಮ ಧರ್ಮವನ್ನು, ನಮ್ಮ ಧರ್ಮಕ್ಷೇತ್ರಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಅಭಿಪ್ರಾಯದಲ್ಲಿ ತಾವೆಲ್ಲರೂ ತಮ್ಮ ಕರ್ತವ್ಯ ಎಂಬಂತೆ ನೀವೆಲ್ಲರೂ ಬಂದಿದ್ದೀರಿ. ಮೊದಲನೇದಾಗಿ ನಿಮಗೆಲ್ಲರಿಗೂ ಬಂದಂಥವರಿಗೆ ನನ್ನ ವಂದನೆಗಳನ್ನು, ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತು ಈ ಸಮಾಲೋಚನಾ ಸಭೆಗೆ ವೇದಿಕೆಯ ಮೇಲೆ ನಮ್ಮ ತಾಲೂಕಿನ ಅತ್ಯಂತ ಹಿರಿಯ ನಾಯಕರು, ಮಾರ್ಗದರ್ಶಕರು ಆಗಿರುವಂತಹ ಮಾನ್ಯ ಶ್ರೀ ವಸಂತ ಸಾಲ್ಯಾನ್ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕ
ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಈ ಧರ್ಮ ಸಂರಕ್ಷಣಾ ಯಾತ್ರೆ ನಮ್ಮ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಉಭಯ ಜಿಲ್ಲೆಯ ಸಾತ್ವಿಕ ಶಕ್ತಿಯ ಪ್ರಶ್ನಾತೀತ ನಾಯಕರಾಗಿರುವಂತಹ ಮಾನ್ಯ ಶ್ರೀ ಅಪ್ಪಣ್ಣ ಹೆಗಡೆಯವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ಇದರ ಜೊತೆ ಒಂದು ರೀತಿಯ ಸಂಚಾಲಕರನ್ನಾಗಿ ಸಂಚಾಲನೆಯನ್ನು ಮಾಡ್ತಾ ಇರುವಂಥವರು ಕೋಟದ ಮಾನ್ಯ ಶ್ರೀ ವಸಂತ ಗಿಳಿಯಾರ್ರವರು. ಅವರು ಇನ್ನು ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಸಭೆಯನ್ನು ಕೂಡಿಕೊಳ್ಳಿಕ್ಕಿದ್ದಾರೆ. ಅದೇ ರೀತಿ ಈ ಸಭೆಗೆ ನಾನು ಆಗಲೇ ಹೇಳಿದಂತೆ ಧರ್ಮ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಎಂಬಂತೆ ಭಾವಿಸಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ. ಬಹುಶಃ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಂಘಟನೆಗಳ ಪ್ರತಿನಿಧಿಯಾಗಿ ನೀವೆಲ್ಲ ಅನೇಕ ಗಣ್ಯರು ಸೇರಿದ್ದೀರಿ. ಅವರಿಗೆ ಒಂದೇ ಮಾತಿನಲ್ಲಿ ಈ ಧರ್ಮ ಸಂರಕ್ಷಣಾ ಯಾತ್ರೆಯ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಗೆ ನಮ್ಮ ಮಾಧ್ಯಮದ ಮಿತ್ರರು ಕೂಡ ಇದ್ದೀರಿ, ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದವರು. ಅವರಿಗೂ ಕೂಡ ಅತ್ಯಂತ ಹಾರ್ದಿಕ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಆತ್ಮೀಯ ಬಂಧುಗಳಿಗೆ ಸ್ವಾಗತವನ್ನು ಹೇಳ್ತಾ ನನ್ನ ಸ್ವಾಗತ ನುಡಿಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ. ಓಂ ಶ್ರೀ ಜನಾರ್ದನಾಯ ನಮಃ. ಎಲ್ರಿಗೂ ನಮಸ್ಕಾರ. ಒಂದು ಚಪ್ಪಾಳೆ ತಡ್ತೀರಾ? ನಾನು ಒಂದೇ ಒಂದು ಚಪ್ಪಾಳೆ ಹೇಳಿದ್ದು, ಒಂದು ಸಿಂಗಲ್ ಚಪ್ಪಾಳೆ, 2, 3. ಮತ್ತೊಮ್ಮೆ ಮಂಜುನಾಥ ಸ್ವಾಮಿ ನೆನೆಸ್ಕೊಳ್ಸ್ಕೊಳ್ಳಿ. ಎಲ್ಲರೂ ಕೂಡ ಮಂಜುನಾಥ ಸ್ವಾಮಿಯ ಮೂರ್ತಿಯನ್ನು ತಮ್ಮ ಮನದಲ್ಲಿ ಇಟ್ಟುಕೊಂಡು ಓಂಕಾರ ಹೇಳಬೇಕು. 3 ಸಲ ಓಂಕಾರವನ್ನು ನುಡಿಸ್ತೇನೆ. ತನ್ನೊಂದಿಗೆ ಕೈ ಜೋಡಿಸ್ಬೇಕು ವಿನಂತಿಸ್ಕೊಳ್ತೇನೆ. ಶ್ರದ್ಧೆಯಿಂದ ಮಂಜುನಾಥ ಸ್ವಾಮಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಓಂಕಾರವನ್ನು 3 ಸಲ ನುಡಿಸಬೇಕು. ಓ ಒಂದ್ಸಲ ಕೈ ಎತ್ತಿ. ಓಂ ನಮೋ ಪಾರ್ವತೆ ಪತೆ ಹರ ಹರ ಮಹಾದೇವ್ ಕೀ ಜಯ. ನಮಸ್ಕಾರ. ಎಲ್ಲಿ ಓಂಕಾರ ಇರ್ತದ ಅಲ್ಲಿ ಅಹಂಕಾರಗಳು ಇರುವುದಿಲ್ಲ. ಎಲ್ಲಿ ಅಹಂಕಾರ ಇರ್ತದ ಅಲ್ಲಿ ಓಂಕಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಚಪ್ಪಾಳೆಯನ್ನು ಮೊದಲು 3 ಸಲ ಯಾಕೆ ತಮ್ಮೊಂದಿಗೆ ಕೈ ಜೋಡಿಸಿ ಹೇಳಿದ್ದಕ್ಕೆ ಕಾರಣ ಉಂಟು. ಇತ್ತೀಚಿನ ದಿನಗಳಲ್ಲಿ ಮಾತಾಡುವಾಗ ಚಪ್ಪಾಳೆ ಬಂದಾಗ ಇನ್ನಷ್ಟು ಮಾತಾಡುವಂಥ ರೀತಿಯಲ್ಲಿ ಬೇರೆ ಬೇರೆ ಶಬ್ದಗಳು ಹೊರಬಂದು ಸಭೆಯ ಘನಸ್ಥಿಕೆಯನ್ನು ಕಳೆದುಕೊಂಡದ್ದನ್ನು ನಾವು ನೋಡಿದ್ದೇವೆ. ಒಳ್ಳೆಯವರಾಗಿರಬೇಕು, ಕೆಟ್ಟವರಾಗಿರ್ಬೋದು. 2 ಕಡೆಯಿಂದಲೂ ಈ ಕರತಾಳ ಮತ್ತು ಸೀಟಿ ಸಿಳ್ಳೆಗಳಿಂದ ಮಾತಾಡುವವನಿಗೆ ಇನ್ನಷ್ಟು ಮಾತಾಡುವ ಧೈರ್ಯ ತುಂಬಿ ಮಾತಾಡೋ ಬಾಯಿಯಲ್ಲಿ ತಪ್ಪು ಶಬ್ದಗಳು ಬರುವಂತೆ ಆದದನ್ನು ನಾವು ನೋಡಿದ್ದೇವೆ. ಅದು ನಮ್ಮ ಈ ಕಾರ್ಯಕ್ರಮದಲ್ಲಿ ಆಗಬಾರ್ದು ಅಂತ ಹೇಳುವ ರೀತಿಯಲ್ಲಿ ಮೊದಲು ನಾವು ದೇವರ ಸ್ತುತಿಯನ್ನು ನೆನೆಸಿಕೊಂಡದ್ದು. ಅದಕ್ಕೆ ಈಗ ಧನಂಜಯ ಅವರು ಹೇಳಿದ ಹಾಗೆ ಕೊಲ್ಲೂರಿನಿಂದ 28 ತಾರೀಕಿಗೆ ರಥಯಾತ್ರೆ ಹೊರಟು ಅದು ಮಂಗಳೂರಿನ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ರಾತ್ರಿ ತನಕ ಅದು ಅಲ್ಲಿ ನಿಲ್ತದೆ. ಮರುದಿವಸ ಬೆಳಿಗ್ಗೆ ಹೊರಟು ನಮ್ಮ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ 1:30 ಗಂಟೆಗೆ ತಲುಪಲಿಕ್ಕೆ ಇದೆ. ಇಲ್ಲಿಂದ ಎಲ್ಲರೂ ಜೊತೆಗೂಡಿ ಉಜಿರೆಯಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಕೈಗೊಳ್ಳುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ
ಸೇರಿಕೊಂಡಿದ್ದೇವೆ. ನನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನನಗೆ ಭಾಳ ಸಂತೋಷ ಆಗ್ತಾಯಿದೆ ಈ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ. ಯಾಕೆ ಅಂತ ಹೇಳಿದರೆ ಈ ಕಾರ್ಯಕ್ರಮ ನಿಗದಿ ಆಗುವಂಥ ಮುಂಚಿತವಾಗಿ ನಾನು ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗಿದ್ದೆ. ನಾನು ಇದನ್ನು ಸತ್ಯವಾಗಿ ಹೇಳ್ತಾ ಇದ್ದೇನೆ. ಅಂದರೆ ನನಗೇನು ಅದರ ಬಗ್ಗೆ ಏನು ಇದಿಲ್ಲ. ನಮಗೇನಾದರೂ ಒಂದು ಮಾಡಬೇಕು, ಇಂಥ ಒಂದು ಕ್ಷೇತ್ರದ ಬಗ್ಗೆ ಒಂದು ಕೆಟ್ಟ ಹೆಸರು ಬರುವಾಗ ನಮಗೊಂದು ಏನಾದರೂ ಒಂದು ಮಾಡಬೇಕು ಅಂತ ಇತ್ತು. ಅದು ಈ ರೀತಿಯಾಗಿ ನನ್ನ ಪಾಲಿಗೆ ಒದಗಿ ಬರ್ತದೆ ಅಂತ ಹೇಳಿದ್ರೆ ನನಗೆ ಅದು ದೇವರ ದಯ ಪಾಲಿಸ್ತದೆ ಅಂತ ಹೇಳಿಸ್ಕೊಂಡು ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಯಾರ ಬಗ್ಗೆಯೂ ಯಾವುದೇ ರೀತಿಯಲ್ಲಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾನು ಯಾಕೆ ಬೇಕಾದಷ್ಟು ಅದರ ಬಗ್ಗೆ ಚಿಂತನೆಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮಾತುಗಳಾಗಿದೆ, ಸಭೆಗಳಾಗಿದೆ. ತಾವೆಲ್ಲರೂ ತಮ್ಮ ತಮ್ಮ ರೀತಿಯಲ್ಲಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಇದು ಕ್ಷೇತ್ರಕ್ಕೆ ಕೈ ಜೋಡಿಸಿದ್ದೀರಿ. ತಾವೆಲ್ಲರೂ ಊರಿನಲ್ಲಿ ನೆಲೆಸಿರುವಂಥವರು. ಕ್ಷೇತ್ರದ ಮಹಿಮೆ ಹೇಗಿದೆ ಅಂತ ಕೇಳಿದ್ರೆ ನಾವು ಹೊರ ಊರಿಗೆ ಹೋಗುವಾಗ ನನಗೆ ಗೊತ್ತಿರ್ತದೆ. ನಾನು ಗುರುವಾರಂಕೆರೆ ಅಂತ ಹೇಳಿದರೆ ನನ್ನ ಊರಿನ ಹೆಸರು ಯಾರಿಗೆ ಗೊತ್ತಿರೋದಿಲ್ಲ. ಅದೇ ನಾನು ಬೆಳ್ತಂಗಡಿ ಅಂತ ಹೇಳಿದ್ರು ಗೊತ್ತಾಗೋದಿಲ್ಲ. ಧರ್ಮಸ್ಥಳ ಅಂತ ಹೇಳಿದ ಕೂಡಲೇ ನಮಗೆ ಅದೊಂದು ಸಿಗುವಂಥ ರೆಸ್ಪೆಕ್ಟೇ ಬೇರೆ. ಅದು ಇವತ್ತಲ್ಲ, ನಾನು 32 ವರ್ಷ ಊರು ಬಿಟ್ಟ ಇದ್ದಿನಿಂದ ನಾನು ಇದನ್ನು ಅನುಭವಿಸ್ತಾ ಬಂದಿದ್ದೇನೆ. ಇಲ್ಲಿ ನಾನು ಯಾರ ಪರವಾಗಿ ಯಾರ ವಿರೋಧವಾಗಿ ಮಾತಾಡಲಿಕ್ಕೆ ಬಂದದಲ್ಲ. ಯಾಕೆ ಅಂತ ಹೇಳಿದರೆ ಧರ್ಮ ಸಂರಕ್ಷಣೆ ಯಾತ್ರೆ ಅಂತ ಅದರ ಬಗ್ಗೆ ಈಗ ಧನಂಜಯವರು ಇನ್ನೂ ಬೇರೆ ಬೇರೆ ರೀತಿಯವರು ಮಾತಾಡಲಿಕ್ಕಿದ್ದಾರೆ. ಧರ್ಮ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಅರ್ಥಗಳಿರ್ತದೆ. ಈಗ ಯಾರಾದರೂ ಒಂದು 4 ಶಬ್ದ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ಧರ್ಮಾತ್ಮೆ ಮಾರಾಯ ಅಂತ ಹೇಳ್ತಾರೆ. ಅವನು ಏನು ಮಾಡಬೇಕಂತೇನಿಲ್ಲ, ಬಾಯಿಯಿಂದ 4 ಒಳ್ಳೆ ಮಾತಾಡಿದ್ರೂ ಸಾಕಾಗ್ತದೆ. ಅಂಥ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಜೋಡಿಸಬೇಕು. ನಮ್ಮದೊಂದು ವಿನಂತಿ ಇದೆ. ನಾವೆಲ್ಲ ಇಲ್ಲಿ ಸಮಾಲೋಚನೆ ಸಭೆಯಲ್ಲಿ ಪಾಲ್ಗೊಂಡವರು, ತಮ್ಮೆಲ್ಲರ ಅನುಮತಿಯ ಮೇರೆಗೆ ಹಾಗೆ ಮಾಧ್ಯಮದ ಮಿತ್ರರಲ್ಲಿ ನಾನು ವಿನಂತಿಯನ್ನೇ ಮಾಡ್ತೇನೆ. ನಾವು ಇವತ್ತು ಸಮಾಲೋಚನೆ ಸಭೆಯನ್ನು ಮಾಡುವಾಗ ಬೇರೆ ಬೇರೆ ರೀತಿಯಲ್ಲಿ ನಾವು ಸಭೆಯಲ್ಲಿ ಬಂದವರ ಹತ್ರ ಕೂಡ ಇದರ ಮಾರ್ಗದರ್ಶನವನ್ನು ಕೇಳಲಿಕ್ಕೆ ಇದ್ದೇವೆ. ನನ್ನ ಅನಿಸಿಕೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಾಪ್ ಸಿಂಹ ಅವರೇ, ಅವರು ವೇದಿಕೆಯಲ್ಲಿರುವಂತಹ ಗಣ್ಯರಲ್ಲಿ ಹಾಗೂ ಎಲ್ಲರಲ್ಲಿ ಅನುಮತಿಯನ್ನು ಕೇಳುತ್ತಾ ಈ ಕಾರ್ಯಕ್ರಮ ಯಾವ ರೀತಿ ನಡಿಬೇಕಂತ ಕೇಳಿದರೆ ನನ್ನ ಅನಿಪರ ಪ್ರಕಾರ ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಯಾಕಂದರೆ ಇದು ಧರ್ಮ ಸಂರಕ್ಷಣಾ ಯಾತ್ರೆ ಅಂತ ಇದಕ್ಕೆ ಹೆಸರನ್ನಿಟ್ಟಿದ್ದೇವೆ. ಅದಕ್ಕೆ ಒಂದು ಮಾರ್ಗಸೂಚಿಯನ್ನು ಕೂಡ ತಯಾರು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಂದಂಥ ಸ್ವಾಮೀಜಿಗಳನ್ನು ಎದುರು ಮಾಡಿಕೊಂಡು ಅವರನ್ನು ಇಲ್ಲಿ ಕುಳ್ಳಿರಿಸಿ ಮತ್ತು ಬಂದಂಥ ಎಲ್ಲ ಭಕ್ತಾದಿಮಾನಿಗಳು ಇಲ್ಲಿ ಒಂದು ಒಟ್ಟು ಸೇರಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದರೆ ಇಲ್ಲಿ ಯಾವುದೇ ರೀತಿಯ ವೇದಿಕೆಗಳು ಇರುವುದಿಲ್ಲ. ಯಾಕೆ ಅಂತೇಳಿದ್ರೆ ಯಾರಿಗೂ ಮಾತಾಡುವಂಥದ್ದು ಏನಿಲ್ಲ. ಇದರಲ್ಲಿ ಏನಿದ್ರೂ ಕೂಡ ನಾವು ದೇವರ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಧರ್ಮಸ್ಥಳಕ್ಕೆ ನಾವು ಯಾತ್ರೆಯನ್ನು ಕೈಗೊಳ್ಳುವವರಿದ್ದೇವೆ. ಅದರ ಆ ಕಾರ್ಯ ನಿಮಿತ್ತವಾಗಿ ಯಾರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಮಾತಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು ಅಂತ ಹೇಳಿದರೆ ರಾಜಕೀಯ ರಹಿತವಾಗಿ ಅವನು BJPನವ, ಇವೆ ಕಾಂಗ್ರೆಸ್ನವ, ಇವನು JDSನವ, ಇವನು ಕಮ್ಯುನಿಸ್ಟ್ನವ ಅಂತ ದೇವರಿಗೆ ಎಲ್ಲರೂ ಸಮಾನರು. ಯಾಕೆ ಅಂತೇಳಿದ್ರೆ ಯಾರು ಎಲ್ಲ ಧರ್ಮಸ್ಥಳದ ಮಂಜುನಾಥನ ಅಣ್ಣಪ್ಪನ ಭಕ್ತರಿದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಮತ್ತು ಕೀಳು ಮೇಳು ಅಂತ ಹಾಗೇನಿಲ್ಲ. ಪಾದಯಾತ್ರೆ ಹೊರಡುವಾಗ ಇಲ್ಲ, ಸ್ವಾಮೀಜಿಗಳೊಂದು ಮುಂದೆ ಇರುವಂಥದ್ದೊಂದು ಸ್ವಾಭಾವಿಕವಾಗಿ ಅವ್ರು ಕೊಡುವಂಥ ಗೌರವ ಅಂತ ತಿಳಿದುಕೊಂಡು ಯಾರು ಬೇಕಾದರೂ ಮುಂದೆ ಇರ್ಬೋದು, ಯಾರು ಬೇಕಾದರೆ ಹಿಂದೆ ಇರ್ಬೋದು. ಅದಕ್ಕೆ ಇಂಥವರೇ ಮುಂದೆ ಹೋಗಬೇಕಂತ ಅಂಥದ್ದು ಏನು ಕೂಡ ನಿರ್ಣಯಗಳು ಇಲ್ಲ ಇಲ್ಲಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಬರುವಾಗ ಇವತ್ತು ನಾವು ಚಿಂತನೆಯನ್ನು ಮಾಡ್ತೇವೆ. ಬೇರೆ ನೀವು ತಮ್ಮಲ್ಲಿ ಕೂಡ ಇದರ ಸೂಚನೆಗಳನ್ನು ತೆಗೆದುಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದ ನಂತರ ಈ ಧರ್ಮಸಭೆ ಯಾಕೆ ಮಾಡ್ತಾಯಿದ್ದೆ ಅಂತ ಕೇಳಿದರೆ ಇದರ ಚರ್ಚೆಗಳು ಬೀದಿಯಲ್ಲೇ ಆಗಬಾರ್ದು. ಅಂದರೆ ನೀವು ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಳ್ಳದೆ ಇಲ್ಲ ಇದು ಧರ್ಮಸ್ಥಳದ ಕಾವರಂದರಿಂದ ಆಗುವಂಥದ್ದು, ಧರ್ಮಸ್ಥಳದ SDKP ಆದ ಕಾರ್ಯಕ್ರಮಗಳಲ್ಲ. ಇದು ನಾವು ಭಕ್ತರು ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮ. ಇಲ್ಲಿ ಕ್ರೌಡು ಮತ್ತು ಗ್ಯಾದರಿಂಗ್, ಕ್ರೌಡಿಗೆ ಬೇರೆ ಅರ್ಥ ಬರ್ತದೆ, ಗ್ಯಾದರಿಂಗಿಗೆ ಬೇರೆ ಅರ್ಥ ಬರ್ತದೆ. ಕ್ರೌಡ್ ಅಂತ ಹೇಳಿದ್ರೆ ಒಂದು ಸಾಕಷ್ಟು ಜನ ಸೇರೋದು, ಅವರಿಗೆ ಅದರ ಅರಿವಿರುವುದಿಲ್ಲ. ಒಂದು ಕಡೆ ಒಂದಷ್ಟು ಜನ ಮರದ ಬುಡದಲ್ಲಿ ಒಂದಕ್ಕೆ ಮರದ ಮೇಲೆ ಅದು ಸೇರ್ತಾರೆ, ಅದಕ್ಕೆ ಹೇಳಿದರೆ ಕ್ರೌಡು ಅಂತ. ಮತ್ತೊಂದು ಸೇರೋದು ಗ್ಯಾದರಿಂಗ್ ಅಂದರೆ ಒಳ್ಳೆಯ ಜನರು ಸೇರಿಕೊಂಡು ಮಾಡುವಂಥದ್ದು ಒಂದು ಕಾರ್ಯಕ್ರಮ. ಅದು ನಮಗೆ ಬರುವಂಥರ ಒಳ್ಳೆಯವರಾಗಿರಬೇಕು. ನಮಗೆ ಗ್ಯಾದರಿಂಗ್ಗೋಸ್ಕರ ನಾಳೆ ಅದು 5,000 ಜನ ಇರಲಿ ಅಥವಾ 50,000 ಜನ ಇರಲಿ ಅಥವಾ 1 ಲಕ್ಷ ಜನ ಇರಲಿ, ನಮಗೆ ಜನದ ಬಗ್ಗೆ ಏನು ಚಿಂತೆ ಇಲ್ಲ. ಅಥವಾ 2,000 ಜನ ಬರಲಿ, 50 ಜನ ಬರಲಿ, ನಮಗೆ ಅದರ ಬಗ್ಗೆ ಅಷ್ಟು ಜನ ಬೇಕು ಇಷ್ಟು ಜನ ಬೇಕು ಅಂತ ನಮ್ಮದೇನು ಉದ್ದೇಶ ಇಲ್ಲ. ಯಾರೆಲ್ಲ ಮಂಜುನಾಥರ ಭಕ್ತರಿದ್ದಾರೆ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಯಾಕೆ ಅಂತೇಳಿದ್ರೆ ನಾವು ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಹೊರಡ್ತಾ ಇಲ್ಲ.
ಯಾಕಂದರೆ ಇಲ್ಲಿ ಮಸ್ತ್ ಜನ ಸೇರಿದ್ರು ಮಾರೆ, ಕಂಡಪಟ್ಟ ಜನ ಸೇರಿದ್ರು. ಜನ ಸೇರಿದಲ್ಲಿ ಏನೇನು ಆಗಿದೆ ನಾವು ನೋಡ್ಕೊಂಡದ್ದು ನಮಗೆಲ್ಲ ಗೊತ್ತಿದೆ. ನಮ್ಮ ಅದೇನು ಉದ್ದೇಶ ಇಲ್ಲ. ನಾವು ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂತ ಕೇಳಿದರೆ, ಧರ್ಮಸ್ಥಳಕ್ಕೆ ನಾವು ಎಲ್ಲೆಲ್ಲಿ ಹೋದ್ರೆ ಕೇಳ್ತಾರೆ ನಿಮ್ಮ ಊರಿನಲ್ಲಿ ಹೀಗೆ ಆಗ್ತಾ ಉಂಟು ಮಾರೆ, ಅದನ್ನು ಹೇಳುವಾಗ ಅದರ ಅರಿವು ಇರುವುದಿಲ್ಲ. ಅವನಿಗೆ ಅರ್ಧ ತಿಳುವಳಿಕೆ ಇರ್ತದೆ, ಇನ್ನೊಬ್ಬನಿಗೆ ಅರ್ಧ ಟಿ ವಿಯಲ್ಲಿ ನೋಡಿಕೊಂಡು ತಿಳುವಳಿಕೆ ಇರ್ತದೆ. ಆ ತಿಳುವಳಿಕೆ ಪ್ರಕಾರವಾಗಿ ಅವರು ಮಾತಾಡ್ತಾ ಇರ್ತಾರೆ. ಮತ್ತೊಂದು ತಮ್ಮಲ್ಲಿ ಏನಂತ ಹೇಳಿದರೆ, ಇವತ್ತು ನಮ್ಮ ಕಾರ್ಯಕ್ರಮ ಆದ ಕೂಡಲೇ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದೇಶಗಳು ಬರ್ಬೋದು. ಅದಕ್ಕೆ ನಾವು ಯಾರು ಕೂಡ ರಿಟರ್ನ್ ಯಾವುದೇ ರೀತಿಯಾದಂಥ ಒಂದು ಕಾಮೆಂಟ್ಸನ್ನು ಕೊಡಬಾರ್ದು. ಕಾಮೆಂಟ್ಸ್ ಕೊಟ್ಟ ಕೂಡಲೇ ಅದು ಯೂಟ್ಯೂಬ್ನಲ್ಲಿ ಮೇಲೆ ಬಂದು ತನ್ನಷ್ಟಕ್ಕೆ ಅದಕ್ಕೆ ಪ್ರಚಾರ ಸಿಗ್ತದೆ. ನಮಗೆ ಯಾವುದೇ ರೀತಿಯಲ್ಲಿ ಯಾವುದೇ ಕುಂದು ಕೊರದೆ ಬಾರದಂತೆ, ಅಂದರೆ ನೀವು ಧರ್ಮ ಸಂರಕ್ಷಣೆ ಯಾತ್ರೆ ಅಂತ ಒಂದು ಹೆಸರನ್ನು ಇಟ್ಟಿದ್ದೇವ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ನಡಿಬೇಕಂತ ಹೇಳ್ತಾ, ಮಾಧ್ಯಮದ ಮಿತ್ರರು ತಾವು ಬೆಳ್ತಂಗಡಿ ತಾಲೂಕಿನವರು, ನಮಗಿರುವಂಥ ಜಾಸ್ತಿ ಇದಕ್ಕಿಂತ ತಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ತಾವೆಲ್ಲ ಇಲ್ಲಿ ಹುಟ್ಟು ಬೆಳೆದವರು. ಸತ್ಯಾಂಶನ ಹೊರಗೆ ಇಡಬೇಕು, ಯಾವುದು ನಾವು ಹೇಳ್ತೇವೋ ಅದನ್ನೇ ಬರಬೇಕು. ಮತ್ತು ಈ ಕಾರ್ಯಕ್ರಮದಲ್ಲಿ ನಾವು ನಮಸ್ತೆಗೆ ತೊಡಕೊಂಡದ್ದು ಬಿಟ್ಟರೆ ನಮಗೆ ಯಾವುದು ಪ್ರೇರೇಪಣೆ, ಎಲ್ಲಿಂದ ನಮಗೆ ಪ್ರೆಷರ್ ಏನಿಲ್ಲ. ಅದನ್ನು ನಾವು ಇಲ್ಲಿ ನಾನು ಕ್ಲಿಯರ್ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಮಾಧ್ಯಮದ ಮಿತ್ರರ ಹತ್ರ. ಯಾಕೆ ಅಂತ ಹೇಳಿದರೆ, ತಾವು ಏನು ಬರೀತೀರ ಅದನ್ನು ಹೆಚ್ಚು ಜನರು ಓದ್ತಾರೆ. ಇಲ್ಲಿ ಸೇರಿರುವಂತೂ ಅಷ್ಟೇ, ತಾವು ಎಲ್ಲಿ ಕೂಡ ಬೀದಿಯಲ್ಲಿ ಇದರ ಬಗ್ಗೆ ಮಾತಾಡಬಾರ್ದು. ಧರ್ಮ ಸಂರಕ್ಷಣಾ ಯಾತ್ರೆ ಯಾಕೆ ಬೇಕು ಅಂತ ಕೇಳಿದರೆ, ಧನಂಜಯವರು ಅದನ್ನು ಭಾಳ ಚೆನ್ನಾಗಿ ಅದನ್ನು ಹೇಳಿದರು. ನಮಗೆ ಯಾರ ಪರವಾಗಿ ಜಯಘೋಷವನ್ನು ಕೂಗಲಿಕ್ಕೆ ಇಲ್ಲ. ದೇವರ ಸ್ಮರಣೆಯನ್ನು ಮಾಡುತ್ತಾ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡುವಂಥ ಕಾರ್ಯಕ್ರಮ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ಅದು ನಾವು ಮಾಡೋದಲ್ಲ. ನಾನೊಂದು ಕಥೆಯನ್ನು ಹೇಳಿ ನನ್ನ ಮಾಸ್ತರನ್ನು ಮುಗಿಸ್ತೇನೆ. ಮಹಾಭಾರತದಲ್ಲಿ ಹಿಡಿಂಬ ಅಂತ ಒಂದು ರಾಕ್ಷಸಿ ಇರ್ತಾಳೆ, ಒಬ್ಬ ಮಗ ಇರ್ತಾಳೆ. ಮಗನೇ ಕಾಟುಶ್ಯಾಮ್ ಅಂತೇಳಿ ರಾಜಸ್ಥಾನದಲ್ಲಿ ಈಗ ಕೂಡ ಇರ್ತದೆ. ಅವ್ರು ಯಾರು ಅಂತ ಕೇಳಿದರೆ ಬಾರ್ಬರಿಕ ಅಂತ ಅವನ ಹೆಸರು. ಅವನಿಗೆ 3 ಲೋಕವನ್ನು ಗೆಲ್ಲುವಂಥ ಶಕ್ತಿ ಇರ್ತದೆ. ಅವನ ಹತ್ರ 3 ಬಾಣ ಇರ್ತದೆ. ಆ 3 ಬಾಣದಲ್ಲಿ 3 ಲೋಕವನ್ನು ಬೇಕಾದರೆ ಅವನು ಗೆಲ್ಬೋದಾಗ್ತದೆ. ಇದನ್ನು ಅವನ ತಾಯಿಗೆ ಒಂದು ಭಾಷೆಯನ್ನು ಕೊಡ್ತಾನೆ, ನಾನು ಮಹಾಭಾರತ ಯುದ್ಧಕ್ಕೆ ಹೊರಡ್ತೇನೆ, ಮಹಾಭಾರತ ಯುದ್ಧವನ್ನು ನಾನು ಗೆದ್ದು ಬರ್ತೇನೆ. ಅದು ಗೆಲ್ಲುವುದು ಹೇಗೆ ಅಂತ ಹೇಳಿದ್ರೆ, ನಾನು ಸೋತವರ ಪರವಾಗಿರ್ತೇನೆ ಅಂತ ಅವನು ತಾಯಿಗೆ ಭಾಷೆಯನ್ನು ಕೊಟ್ಟು ಅಲ್ಲಿಗೆ ಹೊರಡುವಾಗ ಶ್ರೀಕೃಷ್ಣ ದೇವರು ಅವನನ್ನು ಎದುರಾಗ್ತಾರೆ. ಶ್ರೀಕೃಷ್ಣ ದೇವರಿಗೆ ಗೊತ್ತಾಗ್ತದೆ, ಇವನು ಇದೇ ರೀತಿ ಬಿಟ್ಟರೆ ಎರಡೂ ಕಡೆಯೂ ನಾಶ ಆಗ್ತದೆ ಅಂತ. ಯಾಕೆ ಅಂತ ಕೇಳಿದರೆ, ಒಂದು ಯುದ್ಧ ನಡೆಯುವಾಗ ಒಬ್ಬ ಸೋಲ್ತಾನೆ, ಇನ್ನೊಬ್ಬ ಗೆಲ್ತಾನೆ. ಈ ಬಾರ್ಬರಿಗೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಸೋತವರ ಪರವಾಗಿ ನಿಲ್ತಾನೆ. ಆಗ ಇನ್ನೊಂದು ಕಡೆಯಿಂದ ನಾಶ ಆಗ್ತದೆ. ಹಾಗೆ ಅದು ಆ ರೀತಿ ಆಗಬಾರ್ದಂತ ಹೇಳಿಕೊಂಡು ಶ್ರೀಕೃಷ್ಣ ದೇವರು ಬ್ರಾಹ್ಮಣ ರೂಪದಲ್ಲಿ ಬಾರ್ಬರಿಕವನ್ನು ಎದುರು ಮಾಡ್ತಾರೆ. ಅವನ ಹತ್ರ ಕೇಳ್ತಾರೆ, ನೀನು ಈ 3 ಬಾಣವನ್ನು ಹಿಡ್ಕೊಂಡು ನೀನು ಮಹಾಭಾರತ ಯುದ್ಧವನ್ನು ಗೆಲ್ಲಲಿಕ್ಕೆ ಹೊರಟಿದೆಯಾ, ಅದು ಸಾಧ್ಯವಾ ಅಂತ. ಅವನು ಹೇಳ್ತಾನೆ, ನನಗೆ 3 ಬಾಣ ಬೇಕಂತೇಳಿ ನನ್ನ ಒಂದೇ ಬಾಣದಿಂದ ಈ 3 ಲೋಕವನ್ನು ಮಹಾಭಾರತ ಯುದ್ಧವನ್ನು ಕೂಡ ಗೆಲ್ಬೋದು ಅಂತ. ಹಾಗಾದರೆ ಅಲ್ಲಿ ಕಾಣುವಂಥ ಅಶ್ವತ್ಥ ಮರಕ್ಕೆ ಎಲ್ಲ ಅಶ್ವತ್ಥ ಮರದ ಎಳೆಗಳನ್ನು ತೂತು ಮಾಡಿ ಇನ್ನು ಬಾಣ ಬರಬೇಕು ಅಂತ ಅವನು ಬಾರ್ಬರಿಕಲ್ಲಿ ಕೇಳ್ಕೊಳ್ತಾರೆ ಶ್ರೀಕೃಷ್ಣ ದೇವರು ಬ್ರಾಹ್ಮಣ ರೂಪದಲ್ಲಿ. ಅದಕ್ಕೆ ಅದೇನು ಮಹಾ ಅಂತ ಹೇಳಿಕೊಂಡು ಬಾರ್ಬರಿಕ ತನ್ನ ಒಂದು ಬಾಣವನ್ನು ಅಶ್ವತ್ಥ ಮರಕ್ಕೆ ಬಿಡ್ತಾನೆ. ಬಿಟ್ಟ ಕೂಡಲೇ ಆ ಎಲ್ಲ ಎಲೆಗಳನ್ನು ತೂತು ಮಾಡಿಕೊಂಡು ಶ್ರೀಕೃಷ್ಣನ ಕಾಲ ಬಳಿಗೆ ಬಂದು ಆ ಬಾಣವು ಸುತ್ತುತ್ತಾ ಇರ್ತದೆ. ಯಾಕೆ ಅಂತ ಕೇಳಿದ್ರೆ, ಅದು ಒಂದು ಎಲೆ ಶ್ರೀಕೃಷ್ಣ ತನ್ನ ಪಾದದ ಅಡಿಯಲ್ಲಿ ಇಟ್ಕೊಂಡಿರ್ತಾನೆ. ಆಗ ಈ ಬಾರ್ಬರಿಕನಿಗೆ ತನ್ನ ತಪ್ಪಿನ ಅರಿವಾಗ್ತದೆ, ಇವನು ಬ್ರಾಹ್ಮಣನಾಗಲಿಕ್ಕೆ ಸಾಧ್ಯವಿಲ್ಲ, ಇವು ಖಂಡಿತವಾಗಿಯೂ ಯಾರೋ ಬ್ರಾಹ್ಮಣ ರೂಪಿಯಲ್ಲಿ ಬಂದಂಥ ದೇವರೇ ಇರ್ಬೋದಂತ ಕ್ಷಮೆಯನ್ನು ಯಾಚಿಸ್ತಾನೆ. ಕ್ಷಮೆಯನ್ನು ಯಾಚಿಸಿದಾಗ ದೇವರು ಹೇಳ್ತಾರೆ, ತಪ್ಪು ಮಾಡಿದರೆ ಅದಕ್ಕೆ ಕ್ಷಮೆ ಅಂತ ಇರ್ತದೆ, ಆದರೆ ಅದಕ್ಕೆ ದಂಡನೆ ಅಂತ ಇರ್ತದೆ ಅಂತ. ಏನು ದಂಡನೆ ಬೇಕಂತ ಕೇಳಿದರೆ, ತನ್ನ ತಲೆಯನ್ನೇ ನನಗೆ ನೀನು ನಿನ್ನ ಶಿರವನ್ನು ನಿನಗೆ ಕಾಣಿಕೆ ಕೊಡಬೇಕಂತ ಶ್ರೀಕೃಷ್ಣ ದೇವರು ಕೇಳ್ತಾರೆ. ಆ ಕೇಳಿಕೊಂಡಾಗ ಮಹಾಭಾರತದಲ್ಲಿ ನಾನು ವಿಜಯ ಆಗ್ತೇನೆ, ಸೋತವರ ಕಡೆ ನಿಲ್ತೇನೆ, ನನ್ನ ತಾಯಿಗೆ ನಾನು ಪ್ರಮಾಣವನ್ನು ಕೊಟ್ಟು ಬಂದಿದ್ದೇನೆ, ನನಗೆ ಆ ಮಹಾಭಾರತವನ್ನು ನೋಡುವಂಥ ಯೋಗ್ಯವನ್ನು ಕಲ್ಪಿಸಿಕೊಡುವಂಥ ಕೃಷ್ಣದೇವರಿಗೆ ಕೇಳ್ಕೊಳ್ತಾನೆ. ಅದಕ್ಕೆ ಕೃಷ್ಣದೇವರು ತಥಾಸ್ತು ಅಂತ ಹೇಳಿಕೊಂಡು ಅವನ ತಲೆಯನ್ನು ರಾಜಸ್ಥಾನದಲ್ಲಿ ಈಗಲೂ ಇದೆ, ಅದು ಕಾಟುಶ್ಯಾಮದ ದೇವಸ್ಥಾನದ ಹತ್ರ ಅವನನ್ನು ಇಡ್ತಾರೆ. ಈಗ ಯುದ್ಧಗಳು ನಡೀತವೆ. ಯುದ್ಧಗಳು ನಡೆದ ಕೂಡಲೇ 18 ದಿವಸದ ನಂತರ ಅಲ್ಲಿ ಪರಾವಿಮರ್ಶೆಗಳಾಗ್ತಾರೆ. ಈ ಯುದ್ಧ ಪಾಂಡವರಲ್ಲಿ ಈ ಯುದ್ಧ ಯಾರ ಮುಖಾಂತರವಾಗಿ ಗೆದ್ದಿತ್ತು ಅಂತ. ಅರ್ಜುನ ಅದನ್ನು ಬಾಣವನ್ನು ಹೊಗಳ್ತಾನೆ, ಭೀಮ ತನ್ನ ಬಲವನ್ನು ಹೊಗಳ್ತಾನೆ. ಈಗ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ತನ್ನಿಂದಾಗಿ ನಾನು ಈ ಮಹಾಭಾರತ ಯುದ್ಧವನ್ನು ಗೆದ್ದಿದ್ದೇನೆ ಅಂತ ಹೇಳುವಾಗ ಶ್ರೀಕೃಷ್ಣ ದೇವರ ಹತ್ರ ಬರ್ತಾರೆ. ಇದರಲ್ಲಿ ಸರಿಯಾದಂಥ ಯೋಧರು ಯಾರಿಂದಾಗಿ ಯುದ್ಧವನ್ನು ಗೆಲ್ತಿದ್ದೇವೆ ಅಂತ.
ಆಗ ಅವ್ರು ಹೇಳ್ತಾರೆ, ನನಗೆ ಇದರ ಬಗ್ಗೆ ಏನು ಗೊತ್ತಿಲ್ಲ, ಅಲ್ಲಿ ಬಾರಬರಿಕೆ ಇದ್ದಾನೆ, 18 ದಿವಸದ ಯುದ್ಧವನ್ನು ನೋಡಿದವನು ಅವನ ಹತ್ರ ಹೋಗಿ ಕೇಳುವ ಅಂತ. ಬಾರಬರಿಕೆ ಹೋಗಿ ಕೇಳುವಾಗ ಅವ ಹೇಳ್ತಾನೆ, ನನಗೆ 18 ದಿವಸದಲ್ಲಿ ಯಾರೂ ಕಾಣಲಿಲ್ಲ, ಶ್ರೀಕೃಷ್ಣ ದೇವರು ಒಬ್ಬರೇ ಮಹಾಭಾರತದಲ್ಲಿ 18 ದಿವಸದಲ್ಲಿ ಕಂಡದ್ದು ನನಗೆ ಅವರು ಮತ್ತು ಅವರ ಸುದರ್ಶನ ಚಕ್ರ ಅಂತ. ಅದಕ್ಕೆ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಇಲ್ಲಿ ನಾನು ಮಾಡಿದ್ದು, ನನ್ನಿಂದ ಆದದ್ದು, ನಾನು ಇದರಿಂದ ಹಿಂದೆ ತುಂಬ ಕೆಲಸ ಮಾಡಿದ್ದೇನೆ ಅಂತ ಯಾರ ಯಶಸ್ಸಿಗೂ ತನ್ನನ್ನು ತಾನು ತೊಡಗಿಸಿಕೊಳ್ಳದೆ ಎಲ್ಲವೂ ತಮ್ಮನ ಮಂಜುನಾಥನ ಇಚ್ಛೆಯಂತೆ ನಡೀತದೆ ಅಂತ ಹೇಳಿಕೊಳ್ಳುತ್ತಾ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡುತ್ತಾ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ತಾವೆಲ್ಲರೂ ಒಂದುಗೊಳ್ಬೇಕು ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿತದೆ. ಜೈ ಶ್ರೀರಾಮ್. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿ ಮತ್ತು ವೇದಿಕೆಯ ಎದುರುಗಡೆ ಸೇರಿರುವ ಎಲ್ಲ ಭಗವದ್ಭಕ್ತರೇ, ಬಹಳ ಮನೋಜ್ಞವಾಗಿ ಮತ್ತು ಬಹಳ ವ್ಯವಸ್ಥಿತವಾಗಿ ಒಟ್ಟು ಈ ಜಾಗರಣದ ಬಗ್ಗೆ ಇಲ್ಲಿ ರೂಪುರೇಷೆಯನ್ನು ಕೊಟ್ಟಿದ್ದೇವೆ. ಈ ಹಿಂದೆಯೂ ಜನಾರ್ದನ ಸ್ವಾಮಿ ದೇವಸ್ಥಾನದಿಂದ ಮಂಜುನಾಥ ಸ್ವಾಮಿಯವರೆಗೆ ಕಳೆದ 12 ವರ್ಷಗಳಿಂದ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಅದರ ಹಿಂದೆ ಇರುವ ಭಾವನೆ ನಮ್ಮೆಲ್ಲರ ಶ್ರದ್ಧೆಯ ಕೇಂದ್ರವಾದಂತಹ ಮಂಜುನಾಥ ಸ್ವಾಮಿಯ ಕ್ಷೇತ್ರ. 3 ಸಂಗತಿಗಳನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡರೆ ಒಳ್ಳೆಯದು ಅಂತ ಹೇಳುವಂತಹ ಭಾವನೆ ನನ್ನದು. ಒಟ್ಟು ಸಮಾಜದ ದೃಷ್ಟಿಯಲ್ಲಿ, ಸನಾತನ ಪರಂಪರೆಯ ದೃಷ್ಟಿಯಲ್ಲಿ ದೇವಸ್ಥಾನಗಳು ಶ್ರದ್ಧಾ ಕೇಂದ್ರಗಳಾಗಿ ನಮಗೆಲ್ಲ ಸಂಸ್ಕಾರದ ಕೇಂದ್ರಗಳಾಗಿ ಇವತ್ತಿಗೂ ನಾವು ಯಾವುದಾದರೂ ಸರಿತಪ್ಪುಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮನ್ನು ಎಚ್ಚರಿಸುವ ಜಾಗೃತಿ ಕೇಂದ್ರವಾಗಿ ಅದು ಕೆಲಸ ಮಾಡ್ತಾ ಇದೆ. ಭಗವದ್ಗೀತೆಯ ವಿಚಾರವನ್ನು ಓದುವಾಗ ಒಂದು ಉದಾಹರಣೆಯನ್ನು ಒಬ್ಬರು ವಿಶ್ಲೇಷಕರು ಕೊಡ್ತಾರೆ. ಒಂದು ವ್ಯವಸ್ಥೆ ಅಂತ ಹೇಳುವಂಥದ್ದಿದೆ, ಅದಕ್ಕೊಂದು ಪರಂಪರೆ ಅಂತ ಹೇಳುವಂಥದ್ದಿದೆ. ಪೋಸ್ಟ್ ಆಫೀಸ್ ಅಂತೇಳಿ ಹೇಳಿದರೆ ನಮ್ಮ ಪ್ರಾರ್ಥನೆ, ನಮ್ಮ ಭಾವನೆ, ನಾವು ನಂಬುವಂತಹ ಆ ಭಗವಂತನಿಗೆ ತಲುಪಬೇಕು ಅಂತೇಳಿ ಆದರೆ ನಮ್ಮ ಪತ್ರವನ್ನು ಎಲ್ಲಿ ಕೊಂಡು ಹೋಗಿ ಹಾಕಬೇಕು ಅಂತ ಹೇಳಿದರೆ ಅಧಿಕೃತವಾದಂತಹ ಪೋಸ್ಟ್ ಬಾಕ್ಸಿಗೆ ಹಾಕಿದರೆ ಮಾತ್ರ ಅದು ಅದರಷ್ಟಕ್ಕೆ ಕಾರ್ಯಾಚರಣೆ ಮಾಡಿಕೊಂಡು ಮುಂದೆ ಹೋಗ್ತದೆ. ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪ್ತದೆ. ಅಲ್ಲಿ ಇಲ್ಲಿ ಬಾಕ್ಸ್ಗಳಿದ್ದಾವೆ ಅಂತ ಹೇಳಿಕೊಂಡು ಎಲ್ಲ ಬಾಕ್ಸ್ಗಳಿಗೆ ಹೋಗಿ ನಮ್ಮ ಪತ್ರವನ್ನು ಹಾಕಿದರೆ ಅದು ಎಲ್ಲಿಗೂ ತಲುಪುವುದಿಲ್ಲ. ಆ ಅರ್ಥದಲ್ಲಿ ದೇವಸ್ಥಾನ ಅಂಥೇಳಿ ಹೇಳುವಂಥದ್ದು ಅದು ಯಾವುದೇ ಪ್ರಾರ್ಥನಾ ಮಂದಿರಗಳಿರಲಿ, ಶ್ರದ್ಧೆಯ ಕೇಂದ್ರಗಳಿರಲಿ, ಅದಕ್ಕೆ ಅದರದೇ ಆದಂತಹ ಒಂದು ಶಕ್ತಿ ಇದೆ. ಆ ನಂಬಿಕೆಯ ಕಾರಣಕ್ಕೆ ಕೋಟ್ಯಾಂತರ ಜನ ಬಂದು ನಾವಲ್ಲ, ನಮ್ಮ ತಾತರಲ್ಲ, ಸಾವಿರ ವರ್ಷಗಳಿಂದ ಈ ದೇಶದ ಪರಂಪರೆಯಲ್ಲಿ ದೇವಸ್ಥಾನ ಮತ್ತು ದೇವರ ಬಗ್ಗೆ ಇರುವಂತಹ ಭಾವನೆ ಇದು ಮೊದಲನೆಯದು. ಇದರ ಜೊತೆಗೆ ನಾವು ಯಾವುದನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಅಂತ ಹೇಳುವಂತಹ ಶ್ರದ್ಧೆಯ ಭಾಗವನ್ನು ಮಾತ್ರ ಹೇಳ್ತಾ ಇದ್ದೇನೆ ನಾನು. ಎರಡನೇದು
ಧರ್ಮಪೀಠಗಳು. ಆ ಪೀಠದಲ್ಲಿ ಕೂತು ಪರಂಪರಾನುಗತವಾಗಿ ಆ ಪೀಠದಲ್ಲಿ ಕೂತಾಗ ಅದಕ್ಕೆ ಅದರದೇ ಆದಂತಹ ಒಂದು ಮಹತ್ವವನ್ನು ಈ ದೇಶದ ಸನಾತನ ಪರಂಪರೆ ಕೊಟ್ಟಿದೆ. ಆ ಪೀಠದಲ್ಲಿ ಕೂತು ಏನಾದರೂ ಒಂದು ಮಾತು ಹೇಳ್ತಾರೆ ಅಂತೇಳಿ ಆದರೆ ಅದು ಸಮಾಜದ ಪರವಾಗಿ ಯಾವುದೋ ಒಬ್ಬ ನೊಂದ ಆರ್ತನ ಭಾವವಾಗಿ ಅದು ಪರಿವರ್ತನೆ ಆಗ್ತದೆ ಅಂತ ಹೇಳುವಂಥದ್ದು ಎರಡನೇ ಭಾಗ. ಮೂರನೆಯದು ಯಾವುದು ಅಂಥೇಳಿ ಕೇಳಿದರೆ ಬರೀ ದೇವಸ್ಥಾನಗಳು ಪೂಜೆಗೆ ಮಾತ್ರ ಸೀಮಿತವಾಗಿ, ಭಾವನೆಗೆ ಮಾತ್ರ ಸೀಮಿತವಾಗಿ ಅದು ಪ್ರಾಮುಖ್ಯ. ಆದರೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದರು, ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ಆ ಶ್ರದ್ಧಾ ಕೇಂದ್ರ, ಆ ಪೀಠ, ಆ ವ್ಯವಸ್ಥೆ ಮನುಷ್ಯನ ವೈಯಕ್ತಿಕ ಆತ್ಮೋನ್ನತಿಗೆ ಒಂದು ಸಾಧನವಾಗಿ ಪರಿವರ್ತನೆ ಆಗುವ ರೀತಿಯಲ್ಲಿಯೇ ಆ ಕೇಂದ್ರಗಳು ಜಗತ್ತಿನ ಹಿತವನ್ನು ಯೋಚನೆ ಮಾಡಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು, ಅವನ ಬದುಕಿಗೆ ಶಕ್ತಿಯನ್ನು ತುಂಬಿಸುವಂತಹ ಪ್ರಯತ್ನ ಆ ಕೇಂದ್ರಗಳು ಮಾಡಬೇಕು. ನಾವು ಈ ಮೂರೂ ಸಂಗತಿಗಳನ್ನು ನಾಡ್ದು ಧರ್ಮ ರಕ್ಷಣಾ ಯಾತ್ರೆಯ ಸಂದರ್ಭದಲ್ಲಿ ನೆನಪಿನಲ್ಲಿಟ್ಟುಕೊಂಡರೆ, ಅಸತ್ಯದ ಪ್ರಚಾರ ಬಹಳ ಜೋರಾಗಿ ಆಗ್ತಾ ಇದ್ದಾಗ ನಮಗೆ ಸತ್ಯ ಅಂತ ಹೇಳುವಂಥದ್ದು ಏನು ಅಂತ ಹೇಳುವಂಥದ್ದು ಗೊತ್ತಿದ್ದೂ ಕೂಡ ನಾವು ಎಲ್ಲ ರೀತಿಯಿಂದಲೂ ಈ ವ್ಯವಸ್ಥೆಯ ಪ್ರಯೋಜನವನ್ನು ಫಲಾನುಭವಿಗಳಾಗಿ ಪಡೀತಾ ಇದ್ದರೂ ಕೂಡ ಈ ತಪ್ಪನ್ನು ತಪ್ಪು ಅಂತೇಳಿ ಹೇಳುವುದಕ್ಕೆ ನಾವು ಸಂಘಟಿತವಾಗಿ ಒಟ್ಟಾಗಿ ಮತ್ತೆ ಪುನಃ ಧರ್ಮ ಸಂರಕ್ಷಣೆ ಅಂತೇಳಿ ಹೇಳುವಾಗ ಈ ಮೌಲ್ಯಗಳ ರಕ್ಷಣೆ, ಈ ವ್ಯವಸ್ಥೆಯ ರಕ್ಷಣೆ, ಸಾಮಾನ್ಯವಾಗಿ ಸಂಘಟಿತವಾಗಿ ಇದಕ್ಕೆ ಒಂದು ರೂಪವನ್ನು ಕೊಡಲಿಲ್ಲ ಅಂಥೇಳಿ ಆದರೆ ನಂಬಿಕೆ ಸಾಮೂಹಿಕವಾದಂತಹ ಪ್ರಾರ್ಥನೆಗೆ ವಿಶೇಷವಾದಂತಹ ಶಕ್ತಿ ಇದೆ. ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಆದರೆ ಅದರ ಜೊತೆಗೆ ಬನ್ನಿ ಗೆಳೆಯ, ಅದರ ಜೊತೆಗೆ ಒಂದೊಂದು ಹೆಜ್ಜೆ ಇಡುವಾಗಲೂ ಕೂಡ ಈ ಪರಂಪರೆ, ಈ ಶ್ರದ್ಧಾ ಕೇಂದ್ರಗಳು, ಈ ಮೌಲ್ಯಗಳು ಹೆಚ್ಚಾಗಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನಾಡ್ದಿನ ಪಾದಯಾತ್ರೆ ನಮ್ಮೆಲ್ಲರ ಭಕ್ತಿಭಾವದ ಪಾದಯಾತ್ರೆಯಾಗಿ ಈ ಶಕ್ತಿಯ ವರ್ಧನೆ ಆಗಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ. ಯಾಕೆ ಅಂತೇಳಿ ಕೇಳಿದರೆ ನಮ್ಮ ಮುಂದಿನ ಪರಂಪರೆಗೆ, ಈಗಿನ ನಮ್ಮ ಪರಂಪರೆಗೆ, ನಮ್ಮ ಮನಸ್ಸಿಗೆ ಆ ಶಕ್ತಿ ಸಿಗುವ ದೃಷ್ಟಿಯಲ್ಲಿ, ನ್ಯಾಯವನ್ನು ಕೊಡುವ ದೃಷ್ಟಿಯಲ್ಲಿ ಅಥವಾ ಕೇಳುವ ದೃಷ್ಟಿಯಲ್ಲಿ ಅದಕ್ಕೂ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಇರುವುದಕ್ಕೆ ಸಾಧ್ಯ. ಆ ವ್ಯವಸ್ಥೆಯಿಂದ ಹೊರಗೋಗಿ ಯಾವತ್ತೂ ಸಾಧ್ಯ ಇಲ್ಲ ನನ್ನ ಮಾತನ್ನು ನಿಲ್ಲಿಸುವುದಕ್ಕೆ. ಯಾಕೆಂತ ಹೇಳಿದರೆ ನನ್ನನ್ನು ಮಾತಾಡಲಿಕ್ಕೆ ಹೇಳಿದ್ದೆ, ಯಾರು ಬರಬೇಕೋ ಆ ಗ್ಯಾಪನ್ನು ತುಂಬಿಸುವುದಕ್ಕೆ ಅವರು ಬಂದಿದ್ದಾರೆ. ಮನಸ್ಸು ಹೇಗೆ ಅಂತೇಳಿ ಕೇಳಿದರೆ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನನ್ನದೇ ಮನೆ ಇರಬಹುದು, ನನ್ನ ಮನಸ್ಸು ಅಂತ ಹೇಳಿದರೆ ನನ್ನ ಮನೆ, ನನ್ನ ಮನಸ್ಸು ಅಂತ ಹೇಳಿದರೆ ನನ್ನ ಮನೆ, ಅದರಲ್ಲಿ ಬರುವ ಭಾವನೆಗಳು. ನಾನು ಯಾರೋ ಒಬ್ಬ ಸ್ನೇಹಿತರಿಗೆ ನನ್ನ ಮನೆ ಇದೆ ಅಲ್ಲಿ, ಆ ಮನೆಯಲ್ಲಿ ಹೋಗಿ ನೀನು ವಾಸ ಮಾಡು, ನಿನಗೆ ಆ ಮನೆಯನ್ನು ಕೊಟ್ಟಿದ್ದೇನೆ ಅಂತೇಳಿ ಹೇಳಿದ ತಕ್ಷಣ
ಯಾರಿಗೋ ಹೇಳ್ತೇನೆ, ಅವ ಅಲ್ಲಿಗೆ ಹೋಗಿ ಆ ಮನೆಯಲ್ಲಿ ಇರಲಿಕ್ಕಾಗ್ತದೋ ಅಂಥೇಳಿ ನೋಡಿದರೆ, ಅಲ್ಲಿ ಹೋಗಿ ಬಾಗಿಲು ತಟ್ಟಿದರೆ ಬಾಗಿಲು ತೆಗೆಯುವಾಗ ಒಬ್ಬ ದಡೂತಿ ವ್ಯಕ್ತಿ ಆ ಮನೆಯಿಂದ ಹೊರಗೆ ಬರ್ತಾನೆ. ಅವ ನನ್ನ ಒಪ್ಪಿಗೆ ಇಲ್ಲದೆ ಆ ಮನೆಯಲ್ಲಿ ಬಂದು ಕೂತಿದ್ದಾನೆ. ನಾನು ಯಾವ ಸಂಗತಿಯನ್ನು ಆ ಮನೆಯಲ್ಲಿ ಇಡಬೇಕು ಅಂತೇಳಿ ಇಚ್ಛೆ ಪಡ್ತೇನೆ, ಅದರ ಬದಲಾಗಿ ಅಪಪ್ರಚಾರದ ಒಬ್ಬ ರಾಕ್ಷಸ ಆ ಮನೆಯ ಒಳಗೆ ಹೋಗಿ ಕೂತಿದ್ದಾನೆ, ಅಥವಾ ಅನಧಿಕೃತ ವ್ಯಕ್ತಿ ಆ ಮನೆಯಲ್ಲಿ ಹೋಗಿ ಕೂತಿದ್ದಾನೆ. ಯಾವಾಗ ನಾನು ಆ ವ್ಯಕ್ತಿಯನ್ನು ನನ್ನ ಮನೆಯಿಂದ ಹೊರಗೆ ಹಾಕ್ಬೋದು ಅಂತೇಳಿ ಕೇಳಿದರೆ, ಈ ಸಾತ್ವಿಕ ಶಕ್ತಿಗಳು ಯಾವಿದ್ದೇವೆ ನಾವು, ಯಾರು ಒಳ್ಳೆಯದು, ಯಾರು ಸತ್ಯ, ಸಮಾಜಕ್ಕೆ ಯಾವ ವ್ಯವಸ್ಥೆ ಬೇಕು ಅಂತ ಹೇಳಿ ನಾವು ಇಷ್ಟಪಡ್ತೇವೆ, ನಾವು ಸಂಘಟಿತವಾಗಿ ಶಕ್ತಿಯುತವಾಗಿ ನನ್ನ ಮನೆಯಲ್ಲಿ ಅನಧಿಕೃತವಾಗಿ ಕೂತಿದ್ದಂಥವರನ್ನು ಆ ಮನೆಯಿಂದ ಹೊರಗೆ ಹಾಕಿ ನಾವು ಮನೆಯ ಒಳಗೆ ಹೋದರೆ ಆವಾಗ ಸತ್ಯದ ಜಯ, ಧರ್ಮದ ಜಯ, ನ್ಯಾಯದ ಜಯ ಆಗ್ತದೆ. ಸತ್ಯದ ಜಯ, ನ್ಯಾಯದ ಜಯ, ಧರ್ಮದ ಜಯ ಆಗಬೇಕು ಅಂಥೇಳಿ ನನಗೆ ವಿಷಯ ಗೊತ್ತಿದ್ದರೂ ನಾನು ಮನೆಯಲ್ಲೇ ಕೂತರೆ ಅಸತ್ಯ ಯಾವತ್ತಿದ್ರೂ ಮೆರಿತಾ ಇರ್ತದೆ. ಅಸತ್ಯ ಬಹಳ ಬೇಗ ಹೊರಡ್ತದೆ. ಆದರೆ ಸತ್ಯ ಯಾವ ದಿವಸ ಮೊದಲ ಹೆಜ್ಜೆ ಹೊರಗಿಡ್ತದೆ, ಆವಾಗ ಅಸತ್ಯ ಆ ಜಾಗದಿಂದ ಖಾಲಿಯಾಗ್ತದೆ. ಈ ದೃಷ್ಟಿಯಲ್ಲಿ ಧರ್ಮ ಸಂರಕ್ಷಣಾ ಯಾತ್ರೆ ಮತ್ತೆ ಪುನಃ ಬಹಳ ಸುಂದರವಾಗಿ ನಮ್ಮ ಸಂಚಾಲಕರು ಹೇಳಿದರು. ನಮ್ಮ ಶ್ರದ್ಧಾ ಕೇಂದ್ರವನ್ನು ಯಾವುದೇ ಹೆಸರನ್ನು ತೆಗೆಯದೆ, ಆದರೆ ನಮ್ಮ ನಂಬಿಕೆಗಳನ್ನು, ನಮ್ಮ ಶ್ರದ್ಧೆಗಳನ್ನು ಮತ್ತಷ್ಟು ಗಟ್ಟಿ ಮಾಡ್ತಾ ಸಮಾಜಕ್ಕೆ ಬೇಕಾಗಿ, ನಮ್ಮ ಮುಂದಿನ ಪೀಳಿಗೆಗೆ ಬೇಕಾಗಿ ಈ ಶ್ರದ್ಧಾ ಕೇಂದ್ರಗಳು, ಈ ವ್ಯವಸ್ಥೆಗಳು ಉಳಿಯುವ ದೃಷ್ಟಿಯಲ್ಲಿ ಸಜ್ಜನ ಶಕ್ತಿ ಒಟ್ಟಾಗಿ ಈ ದಿಕ್ಕಿನಲ್ಲಿ ಹೆಜ್ಜೆ ಇಡಬೇಕು ಅಂತ ಹೇಳುವ ಪ್ರಾರ್ಥನೆಯನ್ನು ಸೇರಿಸ್ತಾ ಮತ್ತೊಮ್ಮೆ ಜನಾರ್ದನ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ ನಮ್ಮ ಈ ಧರ್ಮ ಸಂರಕ್ಷಣಾ ಯಾತ್ರೆ ಅತ್ಯಂತ ಶುಭಪ್ರದವಾಗಿ ಆಗುವಂತೆ ಎಲ್ಲ ರೀತಿಯ ಅನುಗ್ರಹ ಆ ದೇವರು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಎಲ್ಲ ಧರ್ಮಿಷ್ಠರು ಧರ್ಮ ಕಾರ್ಯಕ್ಕಾಗಿ ಬಂದು ಸೇರಿದ್ದೀರಿ. ನಾನು ಜಾಸ್ತಿ ಮಾತಾಡೋದಿಲ್ಲ. ಅವರು 15 ನಿಮಿಷ ಹೇಳಿದ್ದಾರೆ, ನನಗೆ ಬೇಡ, ಅಷ್ಟು ನಿಮಿಷ ಸಾಕು. ನಾನು ಸಮಯ ಪಾಲನೆಯನ್ನು ಕಲ್ತಿದ್ದು ಮೋಹನಾಳ್ವರಿಂದ. ಇವತ್ತು ಮೋಹನಾಳ್ವರ ಕಾರಣಕ್ಕೆ ಸ್ವಲ್ಪ ಲೇಟಾಗಿ ಬಂದೆ. ಇವತ್ತು ಮೋಹನಾಳ್ವರನ್ನು ಭೇಟಿ ಮಾಡಿ ಬಂದೆ. ಧರ್ಮ ಸಂರಕ್ಷಣಾ ಯಾತ್ರೆ ಎನ್ನುವ ಒಂದು ಪರಿಕಲ್ಪನೆಯಲ್ಲಿ ನಾವೆಲ್ಲ ಸಮಾನ ಮನಸ್ಕರು ಯೋಚನೆ ಮಾಡಿ ಹೊರಟಾಗ ಹಲವು ಧರ್ಮಿಷ್ಠರು ನಮಗೆ ಕರೆ ಮಾಡಿ ಸ್ಪಂದಿಸಿದರು. ಅದರಲ್ಲಿ ಓರ್ವ ಧರ್ಮಿಷ್ಠರು ಇಲ್ಲೇ ಕೂತಿರುವಂಥ ಶಶಿಧರ್ ಶೆಟ್ಟಿ ಬರೋಡ್ರು. ಯಾಕೆಂದರೆ ನಾನು ನಮ್ಮ ಪಬ್ಲಿಕ್ ಮಿರರಲ್ಲಿ ಕೆಲವು ಎಪಿಸೋಡ್ಗಳನ್ನು ಮಾಡುವಾಗಲೂ ಕೂಡ ಬರೋಡ ಶಶಿ ಅಣ್ಣ ನಮಗೆ ಅವರ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಆದರೂ ಕೂಡ ಅವರು ಫೋನ್ ಮಾಡಿ ಅದ್ರ ಬಗ್ಗೆ ಅವರ ಅಭಿಪ್ರಾಯ ಹೇಳಿರಲಿಲ್ಲ. ಈ ವಿಚಾರದ ಕಾರಣಕ್ಕೆ ನಮಗೂ ಶಶಿ ಅಣ್ಣನ ನಡುವೆ ಸಂಪರ್ಕ ಇರಲೇ ಇಲ್ಲ. ಯಾವಾಗ ಅಪ್ಪಣ್ಣ ಹೆಗಡೆ ಅವರ ಒಂದು ನೇತೃತ್ವದಲ್ಲಿ ಒಂದು ಧರ್ಮ ಸಂರಕ್ಷಣಾ ಯಾತ್ರೆಯನ್ನು ಮಾಡಬೇಕು ಎನ್ನುವ ಯೋಚನೆಯನ್ನು ಮಾಡಿದಾಗ, ಅದನ್ನು ಸಾರ್ವಜನಿಕವಾಗಿ ತಿಳಿಸಿದಾಗ ನನಗೆ ಮೊದಲು ಕರೆ ಮಾಡಿದ್ದು ಬರೋಡ ಶಶಿಧರ್ ಶೆಟ್ಟರು. ಅದೊಂದು ಬಹಳ ದೊಡ್ಡ ಒಂದು ವಿಶ್ವಾಸ ಮತ್ತು ಆನೆಯ ಬಲವನ್ನು ನಮಗೆ ತಂದುಕೊಟ್ಟಂಥ ಮಾತುಗಳನ್ನು ಅವರು ಆಡಿದರು. ಇಷ್ಟರವರೆಗೆ ಏನೇನು ಮಾತಾಡಿದ್ದಾರೆ ಇಲ್ಲಿ ಅಂಥೇಳಿ ಗೊತ್ತಿಲ್ಲ. ಆದರೆ ಇಡೀ ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ಈಗ ಹೇಳಿದ್ದಾರೆ ಅವರು, ಕೊನೆಯ ಹಂತದಲ್ಲಿ ಅದರ ಏನು ಸಮಾಪನಾ ದಿನ ಏನಿದೆ 29ನೇ ತಾರೀಕಿನ ಭಾನುವಾರ 3 ಗಂಟೆಯಿಂದ ಇಲ್ಲಿ ಒಂದು 1.5-2 ಗಂಟೆಯ ತನಕ ಪಾದಯಾತ್ರೆ ಸಾಗಿ ಅದು ಸಮಾಪನಗೊಳ್ಳುವಂಥದ್ದು ಸಾನ್ನಿಧ್ಯದಲ್ಲಿ ಆ ಇಡೀ ಸಾರ್ಥವನ್ನು ಎದುರುಗೊಳ್ತಾರೆ ಸಾರ್ಥಕ ಪುರುಷ ಧರ್ಮಾತ್ಮರಾದಂತಹ ಕಾವಂದರು. ಅವರು ಎದುರುಗೊಂಡ ಹೊತ್ತಲ್ಲಿ ಅಲ್ಲಿಯ ಒಂದು ಯಾವುದಾದ್ರೂ ಸಭೆಯೋ, ಯಾವುದಾದ್ರೂ ಒಂದು ಭಾಷಣವೋ, ಯಾವುದಾದ್ರೂ ಮುಖ್ಯ ವ್ಯಕ್ತಿಗಳ ಮಾತು ಅದು ಯಾವುದೂ ಕೂಡ ಇರೋದಿಲ್ಲ. ಯಾಕಂದರೆ
ಭಾಳ ಸ್ಪಷ್ಟತೆ ಇದೆ ಈ ವಿಚಾರದಲ್ಲಿ. ಇದರ ಹಿಂದೆ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ಎಲ್ಲ ಪ್ರಮುಖರು ಕೂತ್ಕೊಂಡೆಲ್ಲ ಚರ್ಚೆ ಮಾಡಿ ನಿರ್ಣಯಕ್ಕೆ ಬಂದಿದ್ದಾರೆ. ಯಾವುದೇ ಸಭೆಗಳು ಕೂಡ ಆ ದಿವಸ ಆಯೋಜನೆ ಆಗೋದಿಲ್ಲ. ಅಲ್ಲಿ ಮಾತಾಡಿದರೆ ಆಡ್ತಾರೋ ಇಲ್ಲೋ ಗೊತ್ತಿಲ್ಲ. ಪೂಜ್ಯ ಕಾವಂದರು ಆಶಯ ನುಡಿಗಳನ್ನು, ಅವರ ಮನಸ್ಸಿನ ಅನಿಸಿಕೆಗಳನ್ನು ಭಕ್ತರ ಪರವಾಗಿ ಅವರು ಆಡಿಯಾರು, ಅದ್ರ ಬಗ್ಗೆ ನನಗಿನ್ನೂ ಗೊತ್ತಿಲ್ಲ. ಇದು ಮಾತ್ರ ಬಹಳ ಸ್ಪಷ್ಟ. ಮತ್ತು ಇನ್ನೊಂದು, ತುಂಬ ಜನ ಫೋನ್ ಮಾಡಿದರು ನನಗೂ ಕೂಡ. ನಾನು ಇದರ ಒಂದು ಭಾಗವಾಗಿರೋ ಕಾರಣಕ್ಕೆ ನಾನು ಸ್ವಲ್ಪ ಸ್ವಯಂ ಸೇವಕ ಸಂಘದ ವಿಚಾರದಲ್ಲಿ ಅದರ ಜೊತೆಗೆ ಗುರುತಿಸಿಕೊಂಡವನಾಗಿರೋ ಕಾರಣಕ್ಕೆ ಇದು BJP ಪ್ರಾಯೋಜಿತವಾಗಿಯೋ ಅಥವಾ BJP ಅಜೆಂಡವಾಗಿಯೂ ಆಗುವಂಥದ್ದು ಅಂತ BJPಯ ಪ್ರಮುಖರೆಲ್ಲ ಇದ್ದಾರೆ. ಆದರೆ ನಾನು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದೆ, ಇದು ಒಂದು ಶ್ರದ್ಧಾ ಕೇಂದ್ರವನ್ನು ಅಥವಾ ಒಂದು ಧಾರ್ಮಿಕ ಸಂಸ್ಥೆಯನ್ನು ಗೌರವಿಸುವವರು, ಅದಕ್ಕೆ ನಡ್ಕೊಳ್ಳೋರು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳುವಂಥದ್ದು ಅಂತೇಳಿ ಹೇಳಿದೆ. ಇದರಲ್ಲಿ ಬರೀ BJPಗೆ ಸಂಬಂಧಪಟ್ಟ ಅಥವಾ ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟ ಅಂಥೇಳಿ ಆ ಪ್ರಶ್ನೆಯೇ ಬರುವುದಿಲ್ಲ. ಭಾಳ ಸ್ಪಷ್ಟ. ಇನ್ನೊಂದು ಧರ್ಮವನ್ನು ಗೌರವಿಸುವ ಯಾರೂ ಕೂಡ ಈ ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ಪಾಲ್ಗೊಳ್ಬಹುದು. ಇನ್ನೊಂದು ಧರ್ಮದ ಜೀವನ ಪದ್ಧತಿಯನ್ನು ಗೌರವಿಸುವ ಯಾರು ಕೂಡ, ನಾನು ಉದಾಹರಣೆಗೆ ನಮ್ಮ APJ ಅಬ್ದುಲ್ ಕಲಾಂರಂಥ ಮನಸ್ಸುಗಳು ಎಲ್ಲ ಧರ್ಮಗಳನ್ನು, ಎಲ್ಲ ಮನುಷ್ಯರನ್ನು ಪ್ರೀತಿ ಭಾವನೆಯಿಂದ ನೋಡುವಂಥ ಯಾರೂ ಕೂಡ ನಮ್ಮ ಈ ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ಪಥಿಕರಾಗಿ ಬರಬಹುದು ಎನ್ನುವುದನ್ನು ಈ ಸಂದೇಶವನ್ನು ನೀವೆಲ್ಲರಿಗೂ ಕೂಡ ಹೇಳಬೇಕಾಗ್ತದೆ. ಮತ್ತು ಎಲ್ಲ ರಾಜಕೀಯ ವಲಯದ ಪ್ರಮುಖರು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ. ಎಲ್ಲ ಧಾರ್ಮಿಕ ಸಂಸ್ಥೆಗಳ ಪ್ರಮುಖರು ಕೂಡ ಇದ್ರ ಜೊತೆಗೆ ಇರ್ತಾರೆ. ಇನ್ನೊಂದು, ಇದರಲ್ಲಿ ಈಗ ಬ್ಯಾನರ್ಗಳ ಅಳವಡಿಕೆ ನಮ್ಮ ಕೊಲ್ಲೂರು ಭಾಗದಲ್ಲಿ ಈಗಾಗಲೇ ಆಗ್ತಾ ಇದೆ. ತುಂಬ ಜನ ಕೇಳ್ತಾ ಇದ್ದಾರೆ, ನಾವೊಂದು ಬ್ಯಾನರ್ ಹಾಕಬೇಕು, ಅದು ಏನು ಅಂಥೇಳಿ. ಇದಕ್ಕೊಂದು ಸಿದ್ಧ ಸೂತ್ರವನ್ನು ನಾವು ಮಾಡಿದ್ದೇವೆ. ಒಂದು ಬ್ಯಾನರ್ ಒಂದೇ ಒಂದು ಫಾರ್ಮೆಟಲ್ಲಿ, ಒಂದೇ ಕಂಟೆಂಟಲ್ಲಿ ಇರ್ತದೆ. ನೀವು ಯಾರೂ ಕೂಡ ಬ್ಯಾನರ್ಗಳನ್ನು ಹಾಕ್ಬೋದು. ಅದರ PDF ಕಳಿಸ್ಕೊಡ್ತೀವಿ. ಅದ್ರ ಕೆಳಗಡೆ ನಿಮ್ಮ ಸಂಸ್ಥೆಯ ಅಥವಾ ನಿಮ್ಮ ವ್ಯಕ್ತಿಯ ಏನು ಹೆಸರುಗಳನ್ನು ಹಾಕಿ ನೀವು ಕೂಡ ಲೈಸೆನ್ಸ್ ತಗೊಂಡು, ಅದರಲ್ಲೊಂದು ಸಣ್ಣ ವಿನಂತಿ, ನಾವೆಲ್ಲ ಕೂಡ ಒಂದು ಪರವಾನಗಿಯನ್ನು ತಗೊಂಡ ಬ್ಯಾನರ್ಗಳನ್ನು ಅಳವಡಿಸಿರುವಂಥದ್ದು. ಹಾಗಾಗಿ ಯಾರೂ ಕೂಡ ಹಾಕೋದು, ಈಗ ನೋಡಿ ಏನಾಗ್ತದೆ, ಎಲ್ಲ ಕಡೆ ಹಾಕಿದ್ದಾರೆ, ಇನ್ಯಾರೋ ಅವ್ರ ಮನೆ ಪರ್ಮಿಷನ್ ತೊಗೊಂಡಿಲ್ಲ, ನಾವ್ಯಾಕೆ ತೊಗೊಳ್ಬೇಕು? ಈ ಥರ ಬೇಡ. ಯಾಕಂದರೆ ನಾವು ಈ ಸಂವಿಧಾನದ ಅಡಿಯಲ್ಲಿ ಬದುಕುವವರು, ನಾವು ಅದಕ್ಕೆ ಬದ್ಧರಾಗಿ ಬದುಕಬೇಕಾಗ್ತದೆ. ನಾವು ಅಲ್ಲಿನ ಸ್ಥಳೀಯಾಡಳಿತದ ಮೂಲಕ ಹೋಗಿ ಪರ್ಮಿಷನ್ ತೊಗೊಂಡು ಒಂದು 40 ರೂಪಾಯಿ 50 ರೂಪಾಯಿ ಪರ್ಮಿಷನ್ ಚಾರ್ಜ್ ಇರುತ್ತೆ, ಅದನ್ನು ಕೊಟ್ಟು ಆ ಬ್ಯಾನರನ್ನು ನಾವು ಅಳವಡಿಸಬೇಕು. ಅಷ್ಟೇ ಅಲ್ಲ, ಆ ಬ್ಯಾನರನ್ನು ಈ ಕಾರ್ಯಕ್ರಮ ಮುಗಿದ ನಂತರ ನಾವು ತೆರವುಗೊಳಿಸೋದು ಕೂಡ ಹಾಕಿದವರದ್ದೇ ಜವಾಬ್ದಾರಿ ಆಗಿರ್ತದೆ. ಧನಂಜಯ್ ಸರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ನಾವು ಬೆಲ್ಲ ನೀರು ಕೊಡ್ತೇವೆ ಅಂತೇಳಿ. ನಾವೆಲ್ಲ ತುಂಬ ಹಿಂದಿನಿಂದಲೂ ಬೆಲ್ಲ ನೀರಿಗೆ ಭಾಳ ಮಹತ್ವ. ಅದು ಹಬ್ಬದಲ್ಲಿ ಅಲ್ಲೆಲ್ಲ ಬೆಲ್ಲ ನೀರನ್ನು ಇಡ್ತಾ ಇದ್ದರು. ಇಲ್ಲಿ ಕೂಡ ಈ ಮಜ್ಜಿಗೆ ಪ್ಯಾಕೆಟ್ ಅಂಥೇಳಿ ಕೊಟ್ಟು ಆಮೇಲೆ ಅದನ್ನೆಲ್ಲ ಕಸ ಮಾಡೋದು, ನಾಳೆ ಯಾರೋ ಬಂದು ಇಲ್ಲಿ ನೋಡಿ ಕಸ ಮಾಡಿದ್ರು ಅಂತೇಳೋದು, ಅದಕ್ಕೆಲ್ಲ ಅವಕಾಶವೇ ಇಲ್ಲ. ಬಹುಶಃ ಈ ಸಮಿತಿಯಲ್ಲಿ ಆ ಯಾತ್ರೆ ಮುಂದೆ ಸಾಗ್ತದೆ. ಅದರ ಹಿಂದೆ ಆ ಸ್ವಚ್ಛತಾ ಸಮಿತಿಯವರು ಅದನ್ನು ಶುದ್ಧಗೊಳಿಸ್ಕೊಂಡು ಬರುವಂತಹ ಒಂದು ಯೋಜನೆಯನ್ನು ಕೂಡ ಬಹುಶಃ ಮೊದಲ ಬಾರಿಗೆ ಇದನ್ನು ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಮತ್ತು ಮತ್ತು ನಮ್ಮ ಕರ್ತವ್ಯ ಏನು ಅಂತ ಹೇಳಿದರೆ, ಅವರು ಹೇಳಿದರು 5 ಜನರಿಗೆ ಹೇಳಿ ಅಂತ. ಸಾಕಾಗೋದಿಲ್ಲ. ಇವತ್ತಿಂದ ನಿಮಗೆ ಯಾರ ಫೋನ್ ಬರ್ತದೆ, ನೀವು ಅವ್ರನ್ನ ಇನ್ವೈಟ್ ಮಾಡಿ. ನಾಡಿದ್ದು 29ನೇ ತಾರೀಕಿಗೆ ಧರ್ಮಸ್ಥಳಕ್ಕೆ ಬನ್ನಿ, 29ನೇ ತಾರೀಕಿಗೆ ಧರ್ಮಸ್ಥಳದಲ್ಲಿ ಸಿಗೋಣ, ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ಪಾಲ್ಗೊಳ್ಳೋಣ ಅನ್ನುವ ಮಾತನ್ನು ನೀವು ಎಲ್ರಿಗೂ ಹೇಳಿ, ಇವತ್ತಿನಿಂದಲೇ ಆ ಸಂದೇಶವನ್ನು ಸಾರಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರಗಳು. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಂದಲೇ ಚಾಲನಾ ತರಬೇತಿ. ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966, 8792894116, 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.